ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿ ಶ್ರೀ ಭಕ್ತಿರಸಾಮೃತ ಸಿಂಧು ಇದರ ಕೊನೆಯ ಅಧ್ಯಾಯ 19 ಇವತ್ತು. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಸುಸ್ವಾಗತ. ಅಧ್ಯಾಯ 19. ಹರೇ ಕೃಷ್ಣ. ಪ್ರಾರಂಭ ಮಾಡೋಣ. ಪ್ರೇಮ ಭಕ್ತಿ. ಅಧ್ಯಾಯ 19. ಪ್ರೇಮ ಅಂದ್ರೆ ಏನು? ಪ್ರೇಮ ಅಂದ್ರೆ ಭಾವದ ಬೆಳೆದ ಹಾಗೂ ಮುಂದುವರಿದ ಹಂತ. ಈ ಭಾವ ಹಂತದಲ್ಲಿ ಏನಾಗುತ್ತೆ, ಹೃದಯ ಸ್ವಲ್ಪ ಕರಗುತ್ತದೆ. ಆದರೆ ಪ್ರೇಮ ಹಂತದಲ್ಲಿ ಏನಾಗುತ್ತೆ, ಹೃದಯ ಸಂಪೂರ್ಣವಾಗಿ ಕರಗುತ್ತದೆ ಪ್ರೇಮ ಹಂತದಲ್ಲಿ. ಸೊ ಈ ಪ್ರೇಮ ಹಂತವನ್ನ ತಲುಪಬೇಕು ಅಂದ್ರೆ ಹೃದಯ ಸಂಪೂರ್ಣವಾಗಿ ಕರಗುತ್ತದೆ. ಇದನ್ನ ಪ್ರೇಮ ಭಕ್ತಿಯ ವ್ಯಾಖ್ಯಾನವನ್ನ ರೂಪ ಗೋಸ್ವಾಮಿಯರು ಹೀಗೆ ಬರೆದಿದ್ದಾರೆ. ಸಮ್ಯನ್ ಮಶ್ರಣಿತ ಸ್ವಾಂತೋ ಮಮತ್ವ ಅತಿಶಯಾಂಕಿತ ಭಾವ ಸ ಏವ ಸಾಂದ್ರಾತ್ಮ ಬುಧೈಹಿ ಪ್ರೇಮ ನಿಗದ್ಯತೆ. ಅಂದ್ರೆ ಹೃದಯ ಸಂಪೂರ್ಣವಾಗಿ ಮೆದುವಾಗ್ತದೆ. ಭಾವ ಹಂತದಲ್ಲಿ ಹೃದಯ ಮೆದುವಾಗಲಿಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಆ ಹೃದಯ ಪ್ರೇಮ ಹಂತ ತಲುಪಿದಾಗ ಸಂಪೂರ್ಣವಾಗಿ ಕರಗುತ್ತದೆ. ಇದನ್ನ ಅಂದ್ರೆ ಆ ಭಾವ ಹಂತದಿಂದ ಪ್ರೇಮ ಹಂತಕ್ಕೆ ಬರುವಾಗ ಹೃದಯ ಸಂಪೂರ್ಣವಾಗಿ ಕರಗಿದಾಗ ಭಗವಂತನನ್ನು
ಪಡೆದುಕೊಂಡಿರ್ತಕ್ಕಂಥ ಒಂದು ರೀತಿ ಫೀಲಿಂಗ್ ಆಗ್ತದೆ. ಸೊ ಹಾಗಾಗಿ ಇದನ್ನ ನಾವು ಕೃಷ್ಣ ಪ್ರೇಮ ಅಂತ ಕರೀತಾರೆ. ಅಂದ್ರೆ ಕೃಷ್ಣ ಪ್ರೇಮ ಅಂದ್ರೆ ಒಬ್ಬ ವ್ಯಕ್ತಿಗೆ ಆ ಪ್ರೇಮ ಹಂತ ತಲುಪಿದಾಗ ನಿಶ್ಚಿತವಾದ ಸಂಬಂಧವನ್ನು ಕೃಷ್ಣನ ಜೊತೆ ಬೆಳೆಸ್ಕೊಂಡು ಅಲ್ಲಿ ಸೇವೆ ಮಾಡುವ ಉತ್ಕಟವಾದ ಇಚ್ಛೆ, ತೀವ್ರವಾದ ಇಚ್ಛೆ ಇರ್ತದೆ. ಅವನು ದಾಸನಾಗಿಯೋ, ಸಖನಾಗಿಯೋ, ಅಥವಾ ತಂದೆ ತಾಯಿ ಭಾವದಲ್ಲಿಯೋ, ಅಥವಾ ಮಾಧುರ್ಯ ರಸದಲ್ಲಿಯೋ ಕೃಷ್ಣನನ್ನು ಪ್ರೇಮಿಸುವ ಬಯಕೆ ತೀವ್ರವಾಗುವುದಕ್ಕೆ ಪ್ರೇಮ, ಕೃಷ್ಣ ಪ್ರೇಮ ಎಂದು ಕರೆಯುತ್ತಾರೆ. ಈಗ ಪ್ರೇಮ ಎನ್ನುವುದು ಕೃಷ್ಣನಲ್ಲಿ ಇರುವುದು ಮಾತ್ರ. ಈ ಪ್ರೇಮ ಹೇಳುವುದು ಐಹಿಕ ಪ್ರಪಂಚದಲ್ಲಿ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರೇಮ ಎನ್ನುವುದು ಐಹಿಕ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ಈ ಐಹಿಕ ಪ್ರಪಂಚದಲ್ಲಿ ಇರುವುದು ಏನು? ಅದು ಕೇವಲ ಕಾಮ ಮಾತ್ರ. ಈಗ ಕೃಷ್ಣ ಪ್ರೇಮಕ್ಕೂ ಕಾಮವಾಂಛಗೂ ತುಂಬ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಪ್ರೇಮ ಅಂತಂದ್ರೆ ಅದು ಅಪ್ಪಟ ಚಿನ್ನ ಇದ್ದಂಗೆ, ಕಾಮ ಅಂದ್ರೆ ಕಬ್ಬಿಣ ಇದ್ದಾಗೆ. ಕಬ್ಬಿಣಕ್ಕೂ ಚಿನ್ನಕ್ಕೂ ಎಲ್ಲಿ ಹೋಲಿಕೆ ಇದೆ? ಏನಾದ್ರೂ ಹೋಲಿಕೆ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹೋಲಿಕೆ ಇಲ್ಲ. ಹಾಗಾಗಿ ಈ ಕೃಷ್ಣ ಪ್ರೇಮ ಅದು ತುಂಬಾ ಅಂದ್ರೆ ಬೆಲೆಯುಳ್ಳದ್ದು. ಅದೇ ಜೀವನದ ಗುರಿ. ನಾವು ಯಾವಾಗ ಈ ಮನುಷ್ಯ ಜನ್ಮವನ್ನು ಪಡೆಯುತ್ತೇವೆ ಅದರ ಗುರಿ ಕೃಷ್ಣ ಪ್ರೇಮ. ಇದು ಹೇಗೆ ಪಡ್ಕೊಳ್ಳೋದು ಅಂತ, ನಮಗೆ ಈ ವಿಷಯ ವಸ್ತುಗಳಲ್ಲಿ ಅಭಿಲಾಷೆ ಇರುತ್ತೆ ಭೌತಿಕ ಪ್ರಪಂಚದಲ್ಲಿ, ಅಲ್ವಾ ಹರೇ ಕೃಷ್ಣ? ಈ ವಿಷಯ ಅಭಿಲಾಷೆಯನ್ನು ನಾವು ಭಗವಂತನ ಕಡೆ ಹರಿಸಬೇಕು. ಅಂದ್ರೆ ನಮಗೆ ಏನು ಭೌತಿಕ ಪ್ರಪಂಚದಲ್ಲಿ ಇಚ್ಛೆ ಇರುತ್ತೋ ಅದನ್ನ ನಾವು ಇಚ್ಛೆಯನ್ನ ಬದಲು ಮಾಡಲಿಕ್ಕೆ ಅಥವಾ ಬಂದ್ ಮಾಡಲಿಕ್ಕೆ ಆಗುವುದಿಲ್ಲ, ಇಚ್ಛೆಯನ್ನ ನಾವು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಆದರೆ ಅದನ್ನ ಸಂಪೂರ್ಣವಾಗಿ ಭಗವಂತನಡೆಗೆ ಹರಿಸಬೇಕು, ಹಾಗೂ ಅವನಲ್ಲಿ ಸಂಪೂರ್ಣವಾಗಿ ಬಂಧುತ್ವವನ್ನು ಸ್ಥಾಪಿಸಬೇಕು. ಈಗ ನಮಗೆ ಭೌತಿಕ ಪ್ರಪಂಚದಲ್ಲಿ ಅನೇಕ ಬಂಧುತ್ವ ಇಟ್ಕೊಂಡಿದ್ದೇವೆ ನಾವು, ಅಲ್ವಾ? ಅಲ್ಲಿ ನಾವು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಈ ಐಹಿಕ ಪ್ರಪಂಚದ ಆ ಬಂಧುತ್ವ ಅದೆಲ್ಲವೂ ಕೂಡ ತುಂಬಾ ಅಂದ್ರೆ ಅಶಾಶ್ವತವಾದದ್ದು. ಅದು ನಮ್ಮ ದೇಹದ ಜೊತೆಗೆ ಅಂತ್ಯವಾಗುತ್ತೆ. ಆದರೆ ಕೃಷ್ಣನ ಜೊತೆಗೆ ನಾವು ಸಂಬಂಧವನ್ನು ಸ್ಥಾಪಿಸಿಕೊಂಡರೆ ಅದು ಜನ್ಮ ಜನ್ಮದಲ್ಲೂ ನಮಗೆ ಆ ಸಂಬಂಧ ಮುಂದುವರಿದು ಆ ಕೃಷ್ಣ ಪ್ರೇಮ ತಲುಪುವವರೆಗೂ ನಮ್ಮ ಜೊತೆ, ಭಗವಂತನ ಲೋಕ ಸೇರುವವರೆಗೂ ನಮ್ಮ ಜೊತೆ ಅದಿರುತ್ತದೆ ಆ ಸಂಬಂಧ. ಸೊ ಇದನ್ನ ಕೃಷ್ಣ ಪ್ರೇಮ ಅಂತ ಅಂದ್ರೆ ಆ ಭೌತಿಕ ಇಚ್ಛೆಯನ್ನ ಭಗವಂತನಡೆಗೆ ಹರಿಸುವುದು ಮತ್ತು ಅವನಲ್ಲಿ ಸಂಪೂರ್ಣವಾಗಿ ನಾವು ಬಂಧುತ್ವವನ್ನು ಸ್ಥಾಪಿಸಿಕೊಳ್ಳೋದು. ಇದನ್ನ ಕೃಷ್ಣ ಪ್ರೇಮ ಅಂತ ಭೀಷ್ಮ, ಪ್ರಹ್ಲಾದ, ಉದ್ಧವ, ನಾರದ ಇಂತಹ ಪ್ರಮಾಣ ಪುರುಷರು ಅವರು ಕರೆದಿದ್ದಾರೆ. ಈಗ ಇದನ್ನ ನಾವು ಹೇಗೆ ತಿಳ್ಕೊಳ್ಳೋದು? ಈಗ ಭಾವ ಹಂತದಲ್ಲಿ ಏನಾಗಿರುತ್ತೆ, ಪ್ರಾಥಮಿಕ ಹಂತದಲ್ಲಿ ಏನಾಗಿರುತ್ತೆ ಅಂದ್ರೆ ಮೊಳಕೆಯಿಡುವ ಸ್ಥಿತಿಯಲ್ಲಿ ಪ್ರೇಮ ಆಗ್ತದೆ. ಈಗ ಇದನ್ನ ಬೀಜ ಅಂತ ತಿಳ್ಕೊಂಡ್ರೆ ಭಾವವನ್ನ, ಅದು ಮೊಳಕೆ ಹೊಡೆಯುವುದು, ಅದು ಪ್ರೇಮ. ಈಗ ಮೊಳಕೆ ಹೊಡೆಯುವುದಕ್ಕೆ ಸೂರ್ಯನ ಶಾಖ ಬೇಕು ಅಲ್ವಾ, ಮತ್ತೆ ಬೆಳಕಿನ ಸ್ಪರ್ಶ ಬೇಕು ಅಲ್ವಾ. ಕತ್ತಲಲ್ಲಿ ಅಥವಾ ಸ್ವಲ್ಪ ಕೋಲ್ಡ್ ಅಲ್ಲಿ ಇಟ್ಟರೆ ಬೆಳೆಯುವುದಿಲ್ಲ ಅಲ್ವಾ, ಬೀಜ ಮೊಳಕೆ ಹೊಡೆಯುವುದಿಲ್ಲ. ಅದೇ ರೀತಿ ಈ ಭಾವದಿಂದ ಪ್ರೇಮವು ಬರಬೇಕು, ಬೀಜ ಮೊಳಕೆ ಹೊಡಿಬೇಕು ಅಂತಂದ್ರೆ ಅಲ್ಲಿ ಏನಾಗ್ಬೇಕು, ಭಗವಂತನ ಶುದ್ಧ ಆ ಸತ್ವ, ಆ ಭಗವಂತನ ಶಕ್ತಿ ಅದು ಸ್ಪರ್ಶ ಆಗ್ಬೇಕು. ಭಗವಂತನ ಅನುಗ್ರಹದಿಂದ ಮಾತ್ರ ಒಬ್ಬ ವ್ಯಕ್ತಿ ಭಾವದಿಂದ ಪ್ರೇಮ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಭಾವದಿಂದ ಪ್ರೇಮ ಹಂತಕ್ಕೆ ಆ ವ್ಯಕ್ತಿಗೆ ಭಗವಂತನ ಅನುಗ್ರಹದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತನ್ನ ಸ್ವಂತ ಪ್ರಯತ್ನ ಮಾಡಿ ಸಾಧ್ಯ ಇಲ್ಲ. ಈಗ ಏನಂತಂದ್ರೆ ನಮಗೆ ವಿಷಯ ವಸ್ತುಗಳ ಬಗ್ಗೆ ಆಕರ್ಷಣೆ ಹೊಂದಿರುತ್ತವೆ, ಅದು ತೀವ್ರವಾಗಿ ನಮಗೆ ಆಕರ್ಷಣೆ ಇರುತ್ತೆ ಅಲ್ವಾ ಹರೇ ಕೃಷ್ಣ. ಹೌದು ಮಾತಾಜಿ. ಅದು ಬೇಕೇ ಬೇಕು, ಇದು ಬೇಕೇ ಬೇಕು ಅಂತ ತೀವ್ರವಾದ ಆಕರ್ಷಣೆ ಇರುತ್ತೆ. ಅದೇ ತೀವ್ರತೆಯಲ್ಲಿ ನಮ್ಮ ಮನಸ್ಸು ಭಗವಂತನ ಕಡೆ ಆಕರ್ಷಿತವಾಗಬೇಕಂತೆ. ಇದನ್ನ ನಾರದ ಪಂಚರಾತ್ರದಲ್ಲಿ ಹೇಳಿದ್ದಾರೆ. ಅದೇ ತೀವ್ರತೆ ನಮಗೆ ಹೇಗೆ
ಈಗ ಭೌತಿಕ ವಸ್ತುಗಳ ಮೇಲೆ ಅದನ್ನು ಪಡ್ಕೊಳ್ಬೇಕು ಅಂತ ತುಂಬ ತೀವ್ರತೆ ಬೇಕೇ ಬೇಕು. ಆ ತೀವ್ರತೆ ನಮಗೆ ಭಗವಂತನಡೆ ಇರಬೇಕು. ಸೊ ಇದನ್ನ ಪಂಚರಾತ್ರದಲ್ಲಿ ಹೇಳಿದ್ದಾರೆ. ಈಗ ನಮಗೆಲ್ಲರಿಗೂ ಗೊತ್ತಿದೆ, ಗಂಡು ಹೆಣ್ಣಿಗೆ ಆಕರ್ಷಿತನಾಗ್ತಾನೆ, ಹೆಣ್ಣು ಗಂಡಿಗೆ ಆಕರ್ಷಿತಳಾಗ್ತಾಳೆ ಅಲ್ವಾ? ಹೌದು ಹೌದು ಮಾತಾಜಿ. ಅದು ಸ್ವಾಭಾವಿಕ. ಅದೇ ತರಹ ನಾವು ಕೃಷ್ಣನಿಗೆ ಆಕರ್ಷಿತವಾಗಬೇಕಂತೆ, ಕೃಷ್ಣನೆಡೆಗೆ ನಾವು ಆಕರ್ಷಿತರಾಗಬೇಕು. ಆಗ ನಾವು ಇದನ್ನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಮನುಷ್ಯನಿಗೆ ಅಥವಾ ಜೀವಿಗೆ ಭಾವನೆಗಳು ಇರದೇ ಇರಲಿಕ್ಕೆ ಸಾಧ್ಯವಾ? ಇಲ್ಲ ಮಾತಾಜಿ. ಭಾವನೆಗಳು ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಭೌತಿಕ ಭಾವನೆಗಳು ನಮ್ಮಲ್ಲಿ ಇರುತ್ತವೆ ಅಲ್ವಾ? ಹೌದು. ಈ ಭೌತಿಕ ಭಾವನೆಗಳು ಹೇಗೆ ಕೇಳಿದರೆ ಶುದ್ಧ ಭಕ್ತಿಯ ಭಾವನೆಗಳ ವಿಕೃತ ರೂಪ ಈ ಭಾವನೆಗಳು, ಭೌತಿಕ ಭಾವನೆಗಳು. ಹಾಗಾಗಿ ಈ ಭೌತಿಕ ಭಾವನೆಗಳನ್ನ ತೆಗೆದು ಹಾಕಿ ಅಲ್ಲಿ ಭಕ್ತಿಯ ಭಾವನೆಗಳನ್ನ ಬೆಳೆಸಬೇಕು, ಅದನ್ನು ತುಂಬಬೇಕು. ಭೌತಿಕ ಭಾವನೆಯನ್ನು ಕಿತ್ತು ಹಾಕಿ ಅಲ್ಲಿ ಭಕ್ತಿಯ ಭಾವನೆ ತುಂಬಬೇಕು. ಇದಕ್ಕೆ ನಮಗೆ ಏನು ಬೇಕು ಅಂತಂದ್ರೆ, ಭೌತಿಕ ಭಾವನೆಗಳು ಸುಲಭದಲ್ಲಿ ಹೋಗೋದಿಲ್ಲ. ಅಲ್ಲಿ ಕೃಷ್ಣನಲ್ಲಿ ಆಕರ್ಷಣೆ ಇದ್ದಾಗ ಮಾತ್ರ ಭಕ್ತಿಯ ಭಾವನೆಗಳನ್ನ ಬೆಳೆಸ್ಕೊಳ್ಬಹುದು, ಆ ಭೌತಿಕ ಭಾವನೆಯನ್ನ ಹೊರಗೆ ಹಾಕ್ಬಹುದು. ಸೊ ಅದು ತುಂಬಾ ಕಷ್ಟದ ಕೆಲಸ ಅಲ್ವಾ? ಭೌತಿಕ ಭಾವನೆಗಳನ್ನ ತೆಗೆಯುವುದಂದ್ರೆ ತುಂಬಾ ಕಷ್ಟ, ಆದರೆ ಅದು ತುಂಬಾ ಸುಲಭವೂ ಹೌದು. ಹೇಗೆ ಕೇಳಿದ್ರೆ, ಕೃಷ್ಣನಲ್ಲಿ ಆಕರ್ಷಣೆ, ಬಲವಾದ ಆಕರ್ಷಣೆ ಬೆಳೆಸ್ಕೊಂಡ್ರೆ ಭೌತಿಕವಾದ ಭಾವನೆಗಳು ನಿಧಾನವಾಗಿ ನಮ್ಮನ್ನು ಬಿಟ್ಟು ಹೋಗುತ್ತೆ. ಹಾಗಾಗಿ ಕೃಷ್ಣನಲ್ಲಿ ಭಾವನೆಗಳನ್ನು ಕೇಂದ್ರೀಕರಿಸಿದಾಗ, ನಮ್ಮ ಎಲ್ಲ ಭಾವನೆಗಳನ್ನು ಕೃಷ್ಣನಲ್ಲಿ ಸಂಪೂರ್ಣವಾಗಿ ಕೇಂದ್ರೀಕರಿಸಿದಾಗ ಅದು ಕೃಷ್ಣ ಪ್ರೇಮ. ಸೊ ಅದು ಕೃಷ್ಣ ಪ್ರೇಮ. ಇದೇ ನಮ್ಮ ಒಂದು ಗುರಿಯಾಗಿರಬೇಕು. ಕೃಷ್ಣನನ್ನು ಪ್ರೀತಿಸಿದರೆ ಎಲ್ಲವನ್ನು ಪ್ರೀತಿಸಿದಂತೆ. ಹೇಗೆ ಅಂದರೆ ಕೃಷ್ಣ ಮೂಲ ಬೇರು. ಹಾಗಾಗಿ ಕೃಷ್ಣನನ್ನು ಪ್ರೀತಿಸಿದರೆ ಎಲ್ಲರನ್ನು ಪ್ರೀತಿಸಿದಂತೆ. ಆ ಕೃಷ್ಣ ಪ್ರೇಮದ ಹಂತದಲ್ಲಿ 2 ರೀತಿಯ ಸಂಬಂಧಗಳಿರುತ್ತವೆ. ಒಂದು ತದೀಯತ್ವ, ಮತ್ತೊಂದು ಮಮತ್ವ. ತದೀಯತ್ವ ಅಂತಂದ್ರೆ ಕೃಷ್ಣ, ಭಗವಂತ, ನಾನು ನಿನಗೆ ಸೇರಿದವನು. ಮೈ ಡಿಯರ್ ಲಾರ್ಡ್, ಐ ಬಿಲಾಂಗ್ ಟು ಯು. ನಾನು ನಿನಗೆ ಸೇರಿದವನು. ಇದು ಅತಿ ಉನ್ನತ ಶರಣಾಗತಿ ಅಲ್ವಾ? ಹರೇ ಕೃಷ್ಣ. ಆದರೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾವು ನಿನಗೆ ಸೇರಿದವನು ಹಾಗೆ ಹೀಗೆ ಎಲ್ಲ ಹೇಳ್ಕೊಳ್ತಾರೆ ಅಲ್ವಾ? ಆದರೆ ಅದು ಕಾಮ. ಭೌತಿಕದಲ್ಲಿ ಪ್ರೇಮ ಇಲ್ಲ. ಇಲ್ಲಿ ತದೀಯತ್ವ ಅಂತಂದ್ರೆ ಕೃಷ್ಣ ನಿನಗೆ ನಾನು ಸೇರಿದವನು. ನಿನಗೆ ನಾನು ಸೇರಿದವನಾಗಿದ್ದರಿಂದ ನನ್ನದೆಲ್ಲ ನಿನಗೆ ಸೇರಿದೆ. ನನ್ನದು ಅಂತ ಏನಿದೆ ಅದೆಲ್ಲವೂ ನಿನಗೆ ಸೇರಿದ್ದು. ಅದಕ್ಕೆ ಭಕ್ತಿ ವಿನೋದ ಥಾಕೂರ್ ಒಂದು ಪ್ರಾರ್ಥನೆಯನ್ನು ಬರೀತಾರೆ. ಮನಸ ದೇಹೋಗೆ ಹೋ ಜೋ ಕುಚು ಮೋರೆ ಅರ್ಪಿಲು ತುವ ಪದ ನಂದ ಕಿಶೋರ. ಓ ಭಗವಂತ, ಈ ದೇಹ, ಈ ಮನೆ, ಈ ಮಕ್ಕಳು, ಈ ಸಂಸಾರ ಎಲ್ಲವೂ ನಿನಗೆ ಸೇರಿದ್ದು. ನನ್ನದು ಹೇಳೋದು ಏನೂ ಇಲ್ಲ. ಇದು ತುಂಬಾ ಭಕ್ತಿ ವಿನೋದ ಥಾಕೂರರ ಶರಣಾಗತಿ ಪ್ರಾರ್ಥನೆ. ಆಮೇಲೆ ಈಗ ತದೀಯತ್ವವನ್ನು ನೋಡಿದ್ವಿ. ಮಮತ್ವ ಹೇಳೋದು ಭಾವನೆ. ಇನ್ನು 2ನೇ ರೀತಿಯ ಸಂಬಂಧ ಕೃಷ್ಣ ಪ್ರೇಮದಲ್ಲಿ. ಮಮತ್ವ ಅಂತಂದ್ರೆ ಇಲ್ಲಿ ಕೃಷ್ಣನನ್ನವನು. ತದೀಯತ್ವ ಅಂದ್ರೆ ನಾನು ಕೃಷ್ಣನವನು, ಇಲ್ಲಿ ಕೃಷ್ಣ ನನ್ನವನು. ಮಮತ್ವ ಅಂತಂದ್ರೆ ಇಲ್ಲಿ ಇದು ಅತಿಯಾದ ಉನ್ನತವಾದ ಆ ಕೃಷ್ಣ ಪ್ರಜ್ಞೆಯ ಸಂಬಂಧ. ಅದಕ್ಕೆ ಅಲ್ಲಿ ವ್ರಜವಾಸಿಗಳು, ಯಶೋಧ ಮಾತಾ, ಈ ರೀತಿಯ ಮಮತ್ವ ಸಂಬಂಧ. ರಾಧಾರಾಣಿ ಇಂಥ ಎಲ್ಲ ಗೋಪಿಕೆಯರು ಮಮತ್ವ ಸಂಬಂಧ. ಅಂದರೆ ಯಶೋಧ ಮಾತಾ ಏನು ಹೇಳ್ತಾರೆ, ಕೃಷ್ಣ ನನ್ನ ಮಗ, ಕೃಷ್ಣ ಬೆಣ್ಣೆ ಕದಿಬಾರ್ದು, ಕೃಷ್ಣ ಚೆನ್ನಾಗಿ ವರ್ತನೆ ಮಾಡಬೇಕು ಅಂತ ಹೇಳಿ ಕೃಷ್ಣನಿಗೆ ಕಟ್ಟಿ ಹಾಕಿಬಿಡ್ತಾಳೆ. ಇದು ತುಂಬಾ ಎಲಿವೇಟೆಡ್ ಸ್ಟೇಜ್ ಈ ಒಂದು ಮಮತ್ವ. ಅದೇ ರೀತಿ ರಾಧಾರಾಣಿ ಯೋಚಿಸ್ತಾಳೆ, ಓ ಕೃಷ್ಣ ತನ್ನವನು ಅಂತ ಯೋಚಿಸ್ತಾಳೆ. ಆದರೆ ಯಾವಾಗ ಕೃಷ್ಣ ಆ ಚಂದ್ರಾವಳಿ ಹತ್ರ ಇರ್ತಾನೆ ಆವಾಗ ಕೋಪಗೊಳ್ತಾಳೆ. ಸೊ ಇದೆಲ್ಲ ಮಮತ್ವ ಭಾವನೆ. ಭಕ್ತಿ ವಿನೋದ ಥಾಕೂರ್ ಏನ್ ಹೇಳ್ತಾರೆ, ಆಮಿ ತುಮಾರ ತುಮಿ ಅಮಾರ. ಸೊ ಐ ಬಿಲಾಂಗ್ ಟು ಯು, ಯು ಬಿಲಾಂಗ್ ಟು ಮಿ. ಇದು ಮಮತ್ವ. ಹಾಗಾಗಿ ಈ ಕೃಷ್ಣ ಪ್ರೇಮವನ್ನು ಹೇಗೆ ಪಡೆಯುವುದು? ಕೃಷ್ಣ ಪ್ರೇಮವನ್ನು ಪಡೀಲಿಕ್ಕೆ ನಮಗೆ
ಎರಡು ಮಾರ್ಗಗಳು. ಒಂದು ಭಕ್ತಿಯ ನಿಯಂತ್ರಕ ತತ್ವಗಳ ಪಾಲನೆಯಿಂದ ಭಾವ ಹಂತಕ್ಕೆ ಬರೋದು, ಭಾವ ಹಂತದಿಂದ ಪ್ರೇಮ ಹಂತಕ್ಕೆ ಬರ್ತಕ್ಕಂಥದ್ದು. ಇದು ಸಾಧನ ಭಕ್ತಿ, ರಾಗಾನುಗ ಭಕ್ತಿಯ ಮೂಲಕ ಇದನ್ನ ಮಾಡಬಹುದು. ಎರಡನೆಯದು ಭಗವಂತನ ಅವ್ಯಾಜ ಕರುಣೆ, ಅದು ಸ್ಪೆಷಲ್ ಮರ್ಸಿ, ಭಗವಂತನ ಒಂದು ಕರುಣೆ. ಸೊ ಇದು ಅಂದರೆ ಈ ಎರಡನ್ನೂ ಕೂಡ ಯಾವ ರೀತಿ ನಿಯಂತ್ರಕ ತತ್ವಗಳ ಪಾಲನೆಯಿಂದ ಭಾವ ಹಂತಕ್ಕೆ ಬಂದು ಪ್ರೇಮ ಹಂತ ಸಾಧಿಸುವುದು, ಅದು ಸಾಧನ ಸಿದ್ಧಿ. ಭಗವಂತನ ಕೃಪೆ, ಅವ್ಯಾಜ ಕರುಣೆ, ಅದರಿಂದ ಕೃಷ್ಣ ಪ್ರೇಮವನ್ನು ಪಡೆಯುವುದು, ಅದು ಕೃಪಾಸಿದ್ಧಿ. ಈಗ ಕೃಪಾಸಿದ್ಧಿ ತುಂಬ ವಿರಳ. ಸೊ ಹಾಗಾಗಿ ಭಕ್ತರು ಕೃಪಾಸಿದ್ಧಿಯನ್ನ ಅವಲಂಬಿಸಿರುವುದಿಲ್ಲ, ಕೃಷ್ಣನ ಕೃಪೆಯನ್ನ ಒಂದನ್ನೇ ಅವಲಂಬಿಸಿರುವುದಿಲ್ಲ. ಹಾಗಾದ್ರೆ ಭಕ್ತರು ಏನು ಮಾಡ್ತಾರೆ? ಭಕ್ತರು ಅವರು ಸಾಧನೆಯನ್ನ ಮಾಡಿ ಸಾಧನ ಭಕ್ತಿಯನ್ನು ಮಾಡ್ತಾರೆ. ಅದರ ಜೊತೆಗೆ ಕೃಷ್ಣನ ಆ ಅನುಗ್ರಹವನ್ನು ಅವರು ಯಾವಾಗಲೂ ಬಯಸ್ತಾರೆ. ಅನುಗ್ರಹ ಒಂದನ್ನೇ ಬಯಸುವುದಿಲ್ಲ, ತಮ್ಮ ಸಾಧನೆಯನ್ನು ಮಾಡಿ ಆಮೇಲೆ ಕೃಷ್ಣನ ಅನುಗ್ರಹವನ್ನು ಬಯಸ್ತಾರೆ. ಹಾಗಾಗಿ ಕೃಷ್ಣನ ಒಂದು ಕೃಪೆಯೊಂದನ್ನೇ ನಾವು ಕಾಯ್ತಾ ಕೂರಬಾರ್ದು. ಯಾಕೆಂತಂದ್ರೆ ಶಾಲೆ ಕಾಲೇಜು, ಎಲ್ಲರ ಮಕ್ಕಳು ಶಾಲೆ ಕಾಲೇಜು ಕಲಿತೆ ಡಾಕ್ಟರೇಟ್ ಡಿಗ್ರಿ, ಹೈಯರ್ ಡಿಗ್ರಿ ಪಡ್ಕೊಳ್ತಾರೆ. ಯಾರೋ ಎಲ್ಲೋ ಒಬ್ರು ಅದೃಷ್ಟವಂತರು ಆನರರಿ ಗೌರವ ಅಥವಾ ಗೌರವ ಡಾಕ್ಟರೇಟ್ ಸಿಗ್ತದೆ ಅಲ್ವಾ? ಹಾಗಂತ ಗೌರವ ಡಾಕ್ಟರೇಟ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ನಾನು ಕಾಲೇಜಿಗೆ ಹೋಗುದಿಲ್ಲ, ನಾನು ಅಥವಾ ಶಾಲೆಗೆ ಹೋಗುದಿಲ್ಲ ಅಂತ ಕೂತ್ಕೊಂಡ್ರಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅದೇ ರೀತಿ ಭಗವಂತನ ಅನುಗ್ರಹ ಅದು ಸಿಕ್ಕುತ್ತೆ, ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರಬೇಕು, ಸಾಧನ ಭಕ್ತಿಯನ್ನು ಕಂಟಿನ್ಯೂಸ್ ಮಾಡ್ತಾನೇ ಇರಬೇಕು. ಸೊ ಹಾಗಾಗಿ ಇಲ್ಲಿ ಆಮೇಲೆ ಭಾವದಿಂದ ಅಂದ ಹಾಗೆ ನಮಗೆ ಭಕ್ತಿ ಭಾವದಿಂದ ದೈವೋನ್ಮಾದ ಭರಿತ ಪ್ರೇಮವನ್ನ ಯಾರು ಪಡ್ಕೊಂಡ್ರು, ಅಲ್ಲಿ ಚಂದ್ರಕಾಂತಿ ಎಂಬ ಕನ್ಯೆ ಕೃಷ್ಣನನ್ನು ಪಡ್ಕೊಂಡ್ಲು. ಅವಳು ಹೇಗೆ ಪಡ್ಕೊಂಡ್ಲು? ಅವಳು ಗೋಪಿಯರ ಪ್ರೇಮ ಭಾವ, ಆ ಗೋಪಿ ಭಾವದಿಂದ ಅವಳು ಅಂದರೆ ಭಗವಂತನ ಒಂದು ಕೃಷ್ಣ ಪ್ರೇಮವನ್ನ ಪಡ್ಕೊಂಡ್ಲು. ಅವಳು ಯಾವಾಗಲೂ ಭಗವಂತನ ದಿವ್ಯ ರೂಪವನ್ನು ಧ್ಯಾನಿಸಿ ಅವಿರತವಾಗಿ ಭಗವಂತನ ಮಹಿಮೆಗಳನ್ನು ಹಾಡಿ ಹೊಗಳುತ್ತಿದ್ಲು. ಸೊ ಹಾಗಾಗಿ ಅವಳು ಕೃಷ್ಣ ಪ್ರೇಮವನ್ನ ಪಡ್ಕೊಂಡ್ಳು. ಈಗ ಬಾವಿಗೆ ಬಿದ್ದ ಮನುಷ್ಯ ಮೇಲೆ ಏರಬೇಕು ಅಂತಂದ್ರೆ ಅವನು ಗಟ್ಟಿಯಾಗಿ ಹಗ್ಗ ಹಿಡಿಬೇಕು ಅಲ್ವಾ? ಆಗ ಮೇಲಿದ್ದವರು ಅದನ್ನ ಎಳಲಿಕ್ಕೆ ಸಾಧ್ಯ ಅಲ್ವಾ? ಅವನನ್ನ ಮೇಲೆ ಎಳಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಏನು ಅಂತಂದ್ರೆ, ನಾವೀಗ ಭೌತಿಕ ಪ್ರಪಂಚದಲ್ಲಿ ಆ ಇಂದ್ರಿಯ ಭೋಗದಲ್ಲಿ ಮುಳುಗಿ ಹೋಗಿದ್ದೇವೆ. ಅಂದ್ರೆ ಈ ಭವಾರ್ಣವ, ಈ ಭೌತಿಕ ಸಾಗರದಲ್ಲಿ ನಾವು, ಈ ಸಂಸಾರ ಸಾಗರ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಹಾಗಾಗಿ ನಮಗೆ ಇದರಿಂದ ಪಾರಾಗಬೇಕು ಅಂತಂದ್ರೆ ನಾವು ಗಟ್ಟಿಯಾಗಿ ಹಗ್ಗ ಹಿಡಿಬೇಕು. ಅಂದ್ರೆ ಏನದು ಹಗ್ಗ ಅಂತಂದ್ರೆ ಇಲ್ಲಿ ಸಾಧು ಶಾಸ್ತ್ರ ಅದನ್ನ ಹಿಡ್ಕೊಳ್ಬೇಕು, ಮತ್ತೆ ಇಲ್ಲಿ ಗುರುಗಳು ಅವರ ಮಾರ್ಗದರ್ಶನ ಅದನ್ನು ನಾವು ಗಟ್ಟಿಯಾಗಿ ಪಾಲಿಸಬೇಕು. ಆಗ ನಮಗೆ ಭಗವಂತನ ಅಂದ್ರೆ ಆ ಅನುಗ್ರಹಕ್ಕಾಗಿ ನಾವು ಕಾಯ್ಬೋದು. ಆಗ ನಮಗೆ ಈ ಒಂದು ಭೌತಿಕ ಪ್ರಪಂಚದ ಹೊರಗೆ ಹೋಗ್ತಕ್ಕಂತಹ ಒಂದು ಮಾರ್ಗವನ್ನು ಗುರು ತೋರಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ನಮಗೆ ಭಾವಭಕ್ತಿಯನ್ನು ಮಾಡಿದ ಮತ್ತು ಸಾಧನ ಭಕ್ತಿಯಿಂದ, ಭಾವಭಕ್ತಿಯಿಂದ ನಾವು ಪ್ರೇಮ ಭಕ್ತಿಗೆ ಹೇಗೆ ಬರೋದು ಅಂತ ನಾವು ನೋಡಿದ್ವಿ. ಇಲ್ಲಿ ಪ್ರಭುವಿನ ಅಸಾಧಾರಣ ಕರುಣೆ, ಭಗವಂತನ ಅಸಾಧಾರಣ ಕರುಣೆ ಎಲ್ಲರಿಗೂ ಸಿಕ್ಕುವುದಿಲ್ಲ, ತುಂಬ ಕಡಿಮೆ. ಸೊ ವಿಶೇಷವಾದ ಅಸಾಧಾರಣ ಅವ್ಯಾಜ ಕರುಣೆ ಅವನು ನೀಡ್ತಾನೆ. ಯಾರಿಗೆ? ಭಕ್ತನು ದೈವೋನ್ಮಾದ ಭರಿತ ಪ್ರೇಮ ಭಾವದಲ್ಲಿ ಸದಾ ಅವನು ಭಗವಂತನ ಜೊತೆ ಇರ್ತಾನೆ ಅಂತಂದ್ರೆ ಅವನಿಗೆ ಆ ಸ್ಥಾನವನ್ನು ಭಗವಂತನೇ ಸ್ವತಃ ಕೊಟ್ಟಿದ್ದಾನೆ. ಇಲ್ಲಿ ಉದಾಹರಣೆ ಗೋಪಿಯರು ಉದಾಹರಣೆ ಕೊಡ್ತಾರೆ. ಗೋಪಿಯರು ಅವರು ಸಾಧಾರಣ ಸ್ತ್ರೀಯರಲ್ಲ, ಅವರನ್ನ ನೋಡಿದ್ದೇವೆ. ಹಿಂದೆ ಅವರೆಲ್ಲ ದಂಡಕಾರಣ್ಯದ ಋಷಿಮುನಿಗಳಾಗಿದ್ದರು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಅವರು ಕೃಷ್ಣನ ಆ ವಿಶೇಷ ಅನುಗ್ರಹಕ್ಕೆ ಅವರು ಹೇಗೆ ಪಾತ್ರರಾದರು ಅಂತಂದ್ರೆ, ಅವರೇನು ಈಗ
ಈ ತೀರ್ಥಯಾತ್ರೆ ಮಾಡಿರಲಿಲ್ಲ, ಪವಿತ್ರ ತೀರ್ಥಯಾತ್ರೆ ಮಾಡಿರಲಿಲ್ಲ, ಅಥವಾ ವೇದಾಧ್ಯಯನ ಮಾಡಿರಲಿಲ್ಲ, ಅಥವಾ ಒಂದು ಯಜ್ಞ ಯಾಗಾದಿಗಳನ್ನು ತಪವ್ರತಗಳನ್ನು ಮಾಡಿರಲಿಲ್ಲ. ಅದು ಹೇಗೆ ಅವರಿಗೆ ಅಷ್ಟು ಒಂದು ಶ್ರೇಷ್ಠವಾದ ಒಂದು ಭಗವತ್ ಪ್ರೇಮ ಒಂದು ಪಡೀಲಿಕ್ಕಾಯಿತು ಅಂತಂದರೆ ಅದು ಕೃಷ್ಣನ ವಿಶೇಷ ಒಂದು ಅನುಗ್ರಹ. ಗೋಪಿಯರು ಭಕ್ತಿ ಸೇವೆಯ ಅತ್ಯುಚ್ಚ ಮಟ್ಟವನ್ನು ಸೇರಿದ್ದು ಆ ಭಗವಂತನ ಸಂಘದಿಂದ. ಇಲ್ಲಿ ಗೋಪಿಯರು ತೀರ್ಥಯಾತ್ರೆ ಮಾಡಿಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಗೋಪಿಯರು ವೃಂದಾವನವನ್ನು ತೀರ್ಥಕ್ಷೇತ್ರ ಅಂತ ಎಣಿಸಿರಲಿಲ್ಲ. ಅದು ತಮ್ಮ ಊರು, ತಮ್ಮ ಮನೆ ಅಂತ ಆ ಭಾವನೆ ಅವರಲ್ಲಿ ಇರಲಿಲ್ಲ. ಕೃಷ್ಣ ಭಗವಂತ ಈ ಭಾವನೆಯಲ್ಲೂ ಅವರಿರಲಿಲ್ಲ. ಅವರು ಕೃಷ್ಣ ಪ್ರೇಮದಲ್ಲಿದ್ದರು. ಅವರಿಗೆ ಆ ಒಂದು ಕೃಷ್ಣ ಭಗವಂತ ಆ ಭಾವನೆ ಅವರಿಗೆ ಬರಲಿಲ್ಲ. ಯಾಕೆಂದರೆ ಯೋಗಮಾಯ ಪರದೆಯಲ್ಲಿ ಇಟ್ಟಿದ್ದ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಅವರು ಗೋಪಿಯರ ಒಂದೇ ಒಂದು ಅರ್ಹತೆ ಅಂತಂದರೆ ಅವರಿಗೆ ಅಸಾಧಾರಣವಾದ ಭಗವಂತನ ಅಸಾಧಾರಣವಾದ ಕರುಣೆ ಸಿಕ್ಕಿತು, ಭಗವಂತನ ಅನುಗ್ರಹ ಸಿಕ್ಕಿತು. ಹರೇ ಕೃಷ್ಣ. ಇವತ್ತು ಮುಂದುವರಿಸೋಣ. ಹರೇ ಕೃಷ್ಣ. ಇದನ್ನು ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ ಓದಿ ಮಾತಾಜಿ. ಓದಿ ಮಾತಾಜಿ. ಪದ್ಮ ಪುರಾಣದ ಇಲ್ಲಿಂದ ಓದಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಪದ್ಮ ಪುರಾಣದ ಇಲ್ಲಿಂದ ಓದಿ. ಪದ್ಮ ಪುರಾಣದ ಚಂದ್ರಕಾಂತಿಯ ವೃತ್ತಾಂತದಿಂದಲೂ ಶ್ರೀಮದ್ ಭಾಗವತದ ಗೋಪಿಯರ ಉದಾಹರಣೆಯಿಂದಲೂ ತಿಳಿದು ಬರುವುದು ಇಷ್ಟು. ಸದಾ ಕೃಷ್ಣನನ್ನು ಸ್ಮರಿಸುವ ಮತ್ತು ಅವನ ನಾಮಮಹಿಮೆಗಳನ್ನು ದೇವೋನ್ಮಾದ ಭರಿತ ಪ್ರೇಮದಿಂದ ಹಾಡಿ ಹೊಗಳುವ ಭಕ್ತನು ಅವನ ಸ್ಥಾನ ಯಾವುದೇ ಇರಲಿ ಅಪ್ಪಟ ದೈವ ಪ್ರೇಮದ ಅತ್ಯುಚ್ಚ ನೆಲೆಯನ್ನು ಕೃಷ್ಣನ ವಿಶೇಷ ಅನುಗ್ರಹದಿಂದ ಗಳಿಸುತ್ತಾನೆ. ಇದನ್ನು ಶ್ರೀಮದ್ ಭಾಗವತವು ಈ ಮಾತುಗಳಲ್ಲಿ ಪ್ರೀತಿಸಿದರೆ ಉತ್ಕಟವಾಗಿ ಪ್ರೀತಿಸಿದರೆ ಹರೇ ಕೃಷ್ಣ ಮಾತುಗಳಲ್ಲಿ ದೃಢಪಡಿಸುತ್ತದೆ. ಈ ಒಂದು ಇಲ್ಲಿಂದ ಮುಂದುವರಿಸಿ. ಉತ್ಕಟವಾಗಿ ಪ್ರೀತಿಸಿದರೆ ಅಂತಿದೆಯಲ್ಲ ಮಾತಾಜಿ ಇದರಲ್ಲಿ. ಶ್ರೀಮದ್ ಭಾಗವತವು ಈ ಮಾತುಗಳಲ್ಲಿ ದೃಢಪಡಿಸುತ್ತದೆ. ವ್ಯಕ್ತಿಯೊಬ್ಬನು ಪರಮ ಪ್ರಭುವಾದ ಹರಿಯನ್ನು ಪೂಜಿಸಿದರೆ, ಉತ್ಕಟವಾಗಿ ಪ್ರೀತಿಸಿದರೆ ಹಾಗೂ ಅವನಲ್ಲಿ ಪ್ರೇಮ ಭಾವವನ್ನು ತೋರಿದರೆ ಅಂತಹವನನ್ನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಕಲ ತಪೋರತಗಳನ್ನು, ಯಜ್ಞ ಯಾಗಾದಿಗಳನ್ನು, ಇದೇ ಬಗೆಯ ಇತರ ಆಚರಣೆಗಳನ್ನು ಪೂರೈಸಿದ್ದಾನೆಂದು ತಿಳಿಯಬೇಕು. ಆದರೆ ಎಲ್ಲ ಬಗೆಯ ತಪಶ್ಚರ್ಯಗಳನ್ನು, ಯಜ್ಞಯಾಗಾದಿ ವ್ರತಗಳನ್ನು, ಯೋಗಾಭ್ಯಾಸವನ್ನು ಪೂರೈಸಿದ ಮೇಲೆಯೂ ವ್ಯಕ್ತಿಯು ಹರಿಪ್ರೇಮವನ್ನು ಬೆಳೆಸಿಕೊಳ್ಳದಿದ್ದರೆ ಅಂಥವನ ಎಲ್ಲ ಕಾರ್ಯಗಳು ವ್ಯರ್ಥ ಕಾಲಹರಣವೆಂದು ತಿಳಿಯಬೇಕು. ವ್ಯಕ್ತಿಯು ಬಾಹ್ಯಾಂತರವಾಗಿ ಸದಾ ಕೃಷ್ಣನನ್ನೇ ಕಾಣುತ್ತಿದ್ದರೆ ಅಂತಹವನು ತಪೋರಥಾದಿಗಳಾದಿಯಾಗಿ ಆತ್ಮ ಸಾಕ್ಷಾತ್ಕಾರದ ಸಕಲ ಪ್ರಕ್ರಿಯೆಗಳನ್ನು ದಾಟಿ ಮುಂದೆ ಹೋಗಿದ್ದಾನೆಂದು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಯಜ್ಞಯಾಗ ತಪಸ್ಸುಗಳನ್ನು ಮಾಡಿದ ಬಳಿಕವೂ ಬಾಹ್ಯಾಂತರವಾಗಿ ಕೃಷ್ಣನನ್ನು ಕಾಣದಿದ್ದಲ್ಲಿ ಅವನ ಆಚರಣೆಗಳೆಲ್ಲವೂ ವ್ಯರ್ಥವೆಂದು ಬಗೆಯಬೇಕು. ಮುಂದೆ ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ. ನೋಡೋಣ ಈಗ ಇದನ್ನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ತಿಳ್ಕೊಳ್ಳೋಣ. ಪದ್ಮ ಪುರಾಣದಲ್ಲಿ ಚಂದ್ರಕಾಂತಿ ವೃತ್ತ ಅಂತ ನೋಡಿದ್ವಿ. ಆಮೇಲೆ ಶ್ರೀಮದ್ ಭಾಗವತದಲ್ಲಿ ಗೋಪಿಯರ ಉದಾಹರಣೆಯನ್ನು ತಿಳ್ಕೊಂಡ್ವಿ. ಅದರಲ್ಲಿ ಅರ್ಥ ಏನು ಅಂತಂದರೆ, ನಮಗೆ ಭಕ್ತನಾಗಿ ಯಾರು ಕೃಷ್ಣನನ್ನು ಸರ್ವದಾ ಸ್ಮರಿಸ್ತಾರೆ, ಅವನನ್ನು ನೆನಪಿಟ್ಕೊಳ್ತಾರೆ, ಅವನನ್ನು ನೆನಪಿಸ್ತಾರೆ, ಯಾರು ಅವನ ನಾಮ ಮಹಿಮೆಗಳನ್ನು ಉನ್ಮಾದ ಭರಿತ ಪ್ರೇಮದಿಂದ ಹಾಡಿ ಹೊಗಳುತ್ತಾರೆ, ಅಂಥವನು ಏನು ಮಾಡ್ತಾನೆ? ಕೃಷ್ಣನ ಆ ವಿಶೇಷ ಅನುಗ್ರಹವನ್ನು ಪಡ್ಕೊಂಡಿರ್ತಾನೆ. ಕೃಷ್ಣನ ವಿಶೇಷ ಅನುಗ್ರಹ ಇಲ್ಲದಿದ್ದರೆ ನಮಗೆ ಆ ಮಹಿಮೆಗಳನ್ನು ಭಾವದಿಂದ ಹೇಳಲಿಕ್ಕೆ ಆಗೋದಿಲ್ಲ, ಅವನನ್ನು ಸದಾ ಸ್ಮರಿಸಲಿಕ್ಕೆ ಆಗೋದಿಲ್ಲ. ಕೃಷ್ಣನ ಅನುಗ್ರಹ ಇದ್ದೇ ಇರುತ್ತೆ. ಸೊ ಅದಕ್ಕೆ ಭಕ್ತಿ ಅಂತಂದರೆ ಅದು ಗುರುಕೃಷ್ಣ ಕೃಪಾಪಾಹೆ ಭಕ್ತಿಲತಾ ಬೀಜ.
ಭಕ್ತಿ ಸಿಗಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು ಅಂದರೆ ಆ ಭಗವಂತನ ಗುರುವಿನ ಅನುಗ್ರಹ ಇರಬೇಕು. ಇಲ್ಲಿ ಭಾವದಿಂದ, ಆ ಭಾವ ಹಂತದಿಂದ ಪ್ರೇಮ ಹಂತಕ್ಕೆ ಯಾರು ಹೋಗ್ತಾರೆ ಅಲ್ಲಿ ಕೃಷ್ಣನ ವಿಶೇಷ ಅನುಗ್ರಹ ಇರಲೇಬೇಕು. ಇಲ್ಲದಿದ್ದರೆ ಈ ಒಂದು ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ ಏನು ಅಂತಂದರೆ, ಒಬ್ಬ ವ್ಯಕ್ತಿ ಭಗವಂತ ಕೃಷ್ಣನನ್ನ ಪೂಜೆ ಮಾಡ್ತಾನೆ, ಮತ್ತು ಅವನನ್ನು ಉತ್ಕಟವಾಗಿ ಪ್ರೀತಿಸ್ತಾನೆ, ಕೃಷ್ಣನನ್ನು ಅವನಲ್ಲಿ ಪ್ರೇಮವನ್ನು ತೋರಿಸ್ತಾನೆ. ಅವನು ಹಾಗಿದ್ದರೆ, ಆ ಸ್ಥಿತಿಯಲ್ಲಿದ್ದರೆ ಅವನು ಈಗಾಗಲೇ ಎಲ್ಲವನ್ನು ಮುಗಿಸಿಬಿಟ್ಟಿದ್ದಾನೆ. ಎಲ್ಲ ತಪೋ ವ್ರತ ಯಜ್ಞ ಯಾಗಾದಿ ಇವುಗಳನ್ನೆಲ್ಲ ಮುಗಿಸಿದ್ದಾನೆ. ಅಂದರೆ ಯಾರು ಕೃಷ್ಣ ಪ್ರಜ್ಞೆಯನ್ನು ಅಲ್ಲಿ ಅತಿ ಮುಂದುವರಿದ ಹಂತದಲ್ಲಿ ಇದ್ದಾರೆ ಅಂದರೆ ಅವರು ಈಗಾಗಲೇ ಯಜ್ಞ ಯಾಗ ಆಮೇಲೆ ಒಂದು ತಪಸ್ಸು ಇವನ್ನೆಲ್ಲ ಮುಗಿಸಿ ಬಂದಿದ್ದಾರೆ. ಅಂದರೆ ಆ ಭಗವಂತನನ್ನ ಸ್ಮರಿಸುವುದು, ಭಗವಂತನನ್ನ ಪ್ರೀತಿಸುವುದು, ಭಗವಂತನನ್ನ ಹಾಡಿ ಹೊಗಳುವುದು ಅಂದರೆ ಅದೆಲ್ಲವನ್ನು ಮುಗಿಸಿ ಬಂದ ಸ್ಥಿತಿ. ಸೊ ಅದಕ್ಕೆ ಯಾರು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿದ್ದಾರೆ ಅವರು ಇದನ್ನೆಲ್ಲ ಮುಗಿಸಿಬಿಟ್ಟಿದ್ದಾರೆ. ಆದರೆ ಯಾರು ಏನು ಮಾಡ್ತಾ ಇರ್ತಾರೆ, ಕೆಲವರು ತಪವ್ರತಗಳನ್ನು ಮಾಡ್ತಾರೆ, ಆಮೇಲೆ ಯಜ್ಞ ಅಗಾದಿಗಳನ್ನು ಮಾಡ್ತಾರೆ, ಆದರೆ ಅವರಲ್ಲಿ ಕೃಷ್ಣನಲ್ಲಿ ಭಕ್ತಿ ಇಲ್ಲ, ಕೃಷ್ಣನಲ್ಲಿ ಪ್ರೇಮ ಇಲ್ಲ, ಕೃಷ್ಣನನ್ನು ಹಾಡಿ ಹೊಗಳೋದಿಲ್ಲ. ಹಾಗಿದ್ದರೆ ಅವರು ಮಾಡಿದ್ದೆಲ್ಲ ವ್ಯರ್ಥ. ಅವರು ಎಷ್ಟೇ ತಪೋವ್ರತ ಯಜ್ಞ ಯಾಗ ಮಾಡಿದ್ರು ಅವರು ಕೃಷ್ಣನಲ್ಲಿ ಪ್ರೇಮ, ಕೃಷ್ಣನಲ್ಲಿ ಭಕ್ತಿ, ಕೃಷ್ಣನಲ್ಲಿ ಒಂದು ಕೃಷ್ಣನ ಸ್ಮರಣೆ ಮಾಡೋದು, ಕೃಷ್ಣನ ಮಹಿಮೆಗಳನ್ನು ಆಡೋದು, ಕೃಷ್ಣ ಪ್ರಜ್ಞೆಗೆ ಬರೋದು ಇದನ್ನು ಮಾಡಲಿಲ್ಲ ಅಂತಂದರೆ ಅವರ ಮಾಡಿದ ಎಲ್ಲವೂ ಕೂಡ ವ್ಯರ್ಥ. ಸೊ ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಳಬೇಕು ಅಂದರೆ ಕೃಷ್ಣ ಇಲ್ಲದಿದ್ದರೆ ಬೇರೆ ಏನು ಮಾಡಿದರೂ ಕೂಡ ಅದು ನಾವು ಕೃಷ್ಣನನ್ನು ನಾವು ಕೃಷ್ಣನ ಬಗ್ಗೆ ನಾವು ಪ್ರೀತಿ ತೋರಿಸಲಿಲ್ಲ, ಕೃಷ್ಣನ ಬಗ್ಗೆ ನಾವು ಕೃಷ್ಣನ ಬಗ್ಗೆ ನಾವು ಮಹಿಮೆಗಳನ್ನು ಹಾಡೋದಿಲ್ಲ, ಅವನನ್ನು ಸ್ಮರಿಸೋದಿಲ್ಲ ಅಂದರೆ ಬೇರೆ ವ್ರತ ಯಜ್ಞ ಯಾಗ ಮಾಡಿ ಏನೂ ಪ್ರಯೋಜನ ಇಲ್ಲ, ಅದು ವ್ಯರ್ಥ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅತಿ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥ ವಿಚಾರ ಅಂದರೆ ನಾವು ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಯಬೇಕು. ಅದನ್ನು ಮಾಡಿದರೆ ಎಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿದ ಹಾಗೆ, ಎಲ್ಲ ತಪವ್ರತಗಳನ್ನು ಮಾಡಿದ ಹಾಗೆ. ಯಾಕೆ ಅಂತಂದರೆ ಕೃಷ್ಣ ಮೂಲ ಬೇರು, ಆ ಬೇರಿಗೆ ನೀರು ಹಾಕಿದರೆ ಗಿಡ, ಆ ಮರದ ಕೊಂಬೆಗಳು, ರೆಂಬೆಗಳು ಮತ್ತು ಮರ ಎಲ್ಲವೂ ಅದಕ್ಕೆ ಆ ನೀರು ಸೇರುತ್ತದೆ. ಅದೇ ರೀತಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ಮುಂದುವರಿತಾರೆ ಅವರು ಎಲ್ಲದನ್ನು ಮಾಡಿದ ಹಾಗೆ, ತೀರ್ಥ ಯಾತ್ರೆ ಅಥವಾ ತೀರ್ಥ ತಪಸ್ಸು ಅಥವಾ ಯಜ್ಞಾಗಾದಿಗಳು ಎಲ್ಲವನ್ನು ಮಾಡಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನು ಮುಂದುವರಿಸಿ. ಹರೇ ಕೃಷ್ಣ. ಓದ್ಲ ಮಾತಾಜಿ. ಭಗವಂತನ ಫಲವೆಂದು ಹೇಳಲಾಗಿದೆ. ಸ್ವಯಂ ಸ್ಫೂರ್ತಿಯ ಕೃಷ್ಣ ಪ್ರೇಮವನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಪ್ರಭುವಿನ ಮಹಿಮೆಯಲ್ಲಿಡುವ ಅಗಾಧ ಗೌರವ ಒಂದು, ಇನ್ನೊಂದೆಂದರೆ ಯಾವ ಲಾಭದ ಆಸೆಯೂ ಇಲ್ಲದೆ ಕೃಷ್ಣನಿಂದ ಆಕರ್ಷಿತನಾಗುವುದು. ಪರಮ ಪ್ರಭುವಿನ ಮಹತಿಯಲ್ಲಿಡುವ ಅಗಾಧ ಗೌರವದಿಂದ ವ್ಯಕ್ತಿಯು ಅಸಾಧಾರಣ ಪ್ರೀತಿಯನ್ನು, ಅವ್ಯಾಹತ ಪ್ರೇಮವನ್ನು ಬೆಳೆಸಿಕೊಂಡರೆ ಅಂತಹ ವ್ಯಕ್ತಿಗೆ ವೈಷ್ಣವರ ಮುಕ್ತಿ ಸೋಪಾನಗಳೆಂದು ಹೇಳಲಾದ ಪ್ರಭುವಿನಂತಹದೇ ದೇಹ ಲಕ್ಷಣಗಳು, ಪ್ರಭುವಿನಿಗಿರುವಷ್ಟೇ ಸಂಪತ್ತು, ಪ್ರಭುವಿಗಿರುವ ಗ್ರಹಲೋಕವಾಸ ಮತ್ತು ಸದಾ ಪ್ರಭು ಸಂಪರ್ಕ, ಈ 4 ಗಳಿಸುವುದು ನಿಶ್ಚಯವೆಂದು ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಭಗವಂತನ ಪ್ರಭೆಯಲ್ಲಿ ಲೀನವಾಗುವ ಏಕೈಕ ಗುರಿಯುಳ್ಳ ಮಾಯಾವಾದಿಗಳು ಬಯಸುವ ಮುಕ್ತಿಯು, ವೈಷ್ಣವರ ಮುಕ್ತಿಯು ಸಂಪೂರ್ಣವಾಗಿ ಬೇರೆ ಬೇರೆ ನೆಲೆಯವು. ವೈಯಕ್ತಿಕ ಲಾಭದಾಸೆ ಇಟ್ಟುಕೊಳ್ಳದೆ ಮಾಡಿದ್ದು ಶುದ್ಧ ಹಾಗೂ ಅಪ್ಪಟ ಭಕ್ತಿ ಸೇವೆ ಎಂದು ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಭಕ್ತನು ಸತತವಾಗಿ ಕೃಷ್ಣ ಪ್ರೇಮದ ನೆಲೆಯಲ್ಲಿದ್ದು ತನ್ನ ಮನಸ್ಸನ್ನು ಅವನಲ್ಲೇ ನೆಟ್ಟಿದ್ದರೆ ಆ ಭಕ್ತಿ ಭಾವವು ಭಗವಂತನ ಗಮನವನ್ನು ತನ್ನತ್ತ ಸೆಳೆದುಕೊಳ್ಳುವ ಏಕೈಕ ಮಾರ್ಗವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯಾವ ವೈಷ್ಣವನು ಅವಿರತವಾಗಿ ಕೃಷ್ಣನನ್ನು ಸ್ಮರಿಸುತ್ತಿರುತ್ತಾನೋ ಅವನು ಶುದ್ಧ ವೈಷ್ಣವ. ಸಾಮಾನ್ಯವಾಗಿ ಭಕ್ತಿ ಸೇವೆಯ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಭಗವಂತನ ಅವ್ಯಾಜ ಅನುಗ್ರಹವನ್ನು ಗಳಿಸಿದ ಆತನು ಪ್ರಭುವಿನ ಪರಮ ಮಹತಿಯಿಂದ, ಪ್ರಭುವಿನ ಅಲೌಕಿಕ ಸೌಂದರ್ಯದಿಂದ ಮತ್ತು ಸ್ವಯಂ ಪ್ರೇರಣೆಯ ಭಕ್ತಿ ಸೇವೆಯಿಂದ ಆಕರ್ಷಿತನಾಗುತ್ತಾನೆ. ಇನ್ನು ಸ್ಪಷ್ಟವಾಗಿ ಹೇಳುವುದಾದರೆ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದರ ಮೂಲಕ ವ್ಯಕ್ತಿಯು ಪ್ರಭುವಿನ ದಿವ್ಯ ಸೌಂದರ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು.
ಹೇಗೆ ಆದರೂ ಇಂತಹ ಘನತೆವೆತ್ತ ಸ್ಥಾನಗಳು ಲಭ್ಯವಾಗುವುದು ಭಕ್ತನ ಮೇಲೆ ಭಗವಂತನ ವಿಶೇಷ ಕರುಣೆ ಇದ್ದಲ್ಲಿ ಮಾತ್ರ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಭಗವಂತನ ವಿಶೇಷ ಕರುಣೆಯಿಂದ ಸ್ವಯಂ ಸ್ಫೂರ್ತಿ ಕೃಷ್ಣ ಪ್ರೇಮ ಸಿಗ್ತದೆ. ನಾವು ಕೃಷ್ಣ ಪ್ರೇಮ ಸಿಕ್ಕುವಾಗ ಎರಡು ರೀತಿಯಿಂದ ಕೃಷ್ಣ ಪ್ರೇಮ ಪಡಿಬೋದು ಅಂತ ತಿಳ್ಕೊಂಡಿದ್ದೇವೆ. ಈಗ ಅಂದರೆ ಭಕ್ತಿಯ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ಬಂದರೆ ಭಾವ ಹಂತಕ್ಕೆ ಬರುವುದು, ಅಲ್ಲಿಂದ ಪ್ರೇಮ ಅಂತ, ಅದು ಸಾಧನ ಭಕ್ತಿ. ಎರಡನೆಯದು ಭಗವಂತನ ವಿಶೇಷ ಕರುಣೆಯಿಂದ ಪಡೆತಕ್ಕಂಥ ಕೃಷ್ಣ ಪ್ರೇಮ, ಅದು ಕೃಪಾಸಿದ್ಧಿ. ಇಲ್ಲಿ ಈಗ ಕೃಪಾಸಿದ್ಧಿ ಅಥವಾ ಭಗವಂತನ ಕೃಪೆಯಿಂದ ಪಡಿತಕ್ಕಂತಹ ಕರುಣೆಯ ಫಲ, ಅದು ಸ್ವಯಂ ಸ್ಫೂರ್ತಿ ತನ್ನಿಂದ ತಾನೇ ಕೃಷ್ಣ ಪ್ರೇಮ ಅವರಿಗೆ ಸಿಕ್ಕತ್ತಿ. ಆ ರೀತಿಯ ಇದರಲ್ಲಿ ಎರಡು ವರ್ಗಗಳಿವೆ. ಎರಡು ವರ್ಗಗಳು ಅಂತಂದ್ರೆ, ಒಂದು ಭಗವಂತನ ಎಷ್ಟು ಮಹಿಮಾನ್ವಿತ ಕೃಷ್ಣ, ಅದನ್ನ ತಿಳ್ಕೊಂಡು ಅಗಾಧವಾದ ಗೌರವವನ್ನು ಭಗವಂತನಲ್ಲಿ ಇಟ್ಟು ಆಮೇಲೆ ಕೃಷ್ಣ ಪ್ರೇಮವನ್ನು ಭಗವಂತನ ಅನುಗ್ರಹವನ್ನು ಪಡೆಯುವುದು, ಅದು ಒಂದು. ಎರಡನೆಯದು ಅಂತಂದ್ರೆ, ಯಾವ ಲಾಭದ ಆಸೆಯಲ್ಲೇ ಕೃಷ್ಣನಿಂದ ಆಕರ್ಷಿತವಾಗೋದು. ಇದು ಅಂದ್ರೆ ಕೃಷ್ಣನ ಅಂದ್ರೆ ಕೃಷ್ಣ ಭಗವಂತ ಇದು ಕೂಡ ಅವರಿಗೆ ಗೊತ್ತಿರೋದಿಲ್ಲ, ಅಂತಹ ಒಂದು ಆಕರ್ಷಣೆ. ಅದನ್ನ ಎರಡು ರೀತಿ ಇರ್ತಾರೆ. ಇಲ್ಲಿ ಮೊದಲನೆಯ ವರ್ಗದವರು ಅಂತಂದ್ರೆ, ಭಗವಂತನ ವಿಶೇಷ ಕರುಣೆಗೆ ಪಾತ್ರರಾದಲ್ಲಿ ಅಲ್ಲಿ ಪ್ರಭುವಿನ ಮಹಿಮೆಯಲ್ಲಿರುವ ಅಗಾಧ ಗೌರವ, ಅಂದ್ರೆ ಇದಕ್ಕೆ ಮಹಾತ್ಮ್ಯ ಜ್ಞಾನ ಅಂತ ಹೇಳ್ತಾರೆ. ಮಹಾತ್ಮ್ಯ ಜ್ಞಾನ ಅಂದ್ರೆ ಕೃಷ್ಣ ಎಷ್ಟು ದೊಡ್ಡವನು ಅವನ ಬಗ್ಗೆ ಅರಿತಿರುವುದು. ಆ ಮಹಾತ್ಮ್ಯ ಜ್ಞಾನದಲ್ಲಿ ಇದ್ದು ಕೃಷ್ಣನ ಆ ಕರುಣೆಯನ್ನು, ಆ ಒಂದು ವಿಶೇಷ ಕರುಣೆಯನ್ನು ಪಡೆದು ಆ ಭಗವಂತನ ಕೃಷ್ಣ ಪ್ರೇಮದಲ್ಲಿ ಇರ್ತಕ್ಕಂಥವರು, ಆ ಭಗವಂತನ ಪ್ರೇಮವನ್ನು ಪಡೆದಿರ್ತಕ್ಕಂಥವ್ರು, ಅವರಿಗೆ 4 ರೀತಿಯ ಒಂದು ಇದನ್ನ ಕಳಿಸ್ತಾರೆ ಅವರು, ಅಂದ್ರೆ ಮುಕ್ತಿ ಅಂತ ಕಳಿಸ್ತಾರೆ. ಅದರಲ್ಲಿ ಒಂದು ಅಂದ್ರೆ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಷ್ಟಿ. ಅಂದ್ರೆ ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ಇರ್ತಕ್ಕಂಥದ್ದು ಸಾಲೋಕ್ಯ, ಅಂದ್ರೆ ಭಗವಂತನ ಗ್ರಹಲೋಕ ವಾಸ ಸಾಲೋಕ್ಯ. ಸಾರೂಪ್ಯ ಅಂದ್ರೆ ಭಗವಂತನಿಗೆ ಇರ್ತಕ್ಕಂತಹ ರೂಪ ಹೇಗಿದೆ ಅದೇ ರೀತಿಯ ರೂಪ, ಭಗವಂತನದೇ ದೇಹ ಲಕ್ಷಣಗಳನ್ನು ಪಡ್ಕೊಂಡಿರೋದು. ಆಮೇಲೆ ಸಾಮೀಪ್ಯ ಅಂದ್ರೆ ಭಗವಂತನ ಸಮೀಪ ಸದಾ ಪ್ರಭು ಸಂಪರ್ಕದಲ್ಲಿರೋದು, ಭಗವಂತನ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಸಾಷ್ಟಿ ಅಂದ್ರೆ ಭಗವಂತನಿಗೆ ಎಷ್ಟು ಸಂಪತ್ತಿದೆ ಅಷ್ಟೇ ಸಂಪತ್ತನ್ನು ಪಡೆದುಕೊಳ್ಳೋದು. ಇದನ್ನು ಭಗವಂತ ಅವರಿಗೆ ಕರುಣಿಸ್ತಾನೆ. ಆದರೆ ಇಲ್ಲಿ ಭಕ್ತನಿಗೆ ಯಾವುದೇ ಮುಕ್ತಿ ಬೇಕಾಗಿಲ್ಲ, ಯಾವುದೇ ಮುಕ್ತಿ ಬೇಕಿಲ್ಲ, ಆದರೂ ಕೂಡ ಭಗವಂತ ಕರುಣಿಸ್ತಾನೆ. ಇಲ್ಲಿ ವೈಷ್ಣವರ ಮುಕ್ತಿ ಅಂದರೆ ಇದು. ಆದರೆ ಈ ರೀತಿಯ 4 ಗಳಿಸುವುದು ವೈಷ್ಣವರ ಮುಕ್ತಿ. ಅಂದರೆ ಭಗವಂತನ ದೇಹ ಲಕ್ಷಣಗಳನ್ನು ಹೊಂದುವುದು, ಭಗವಂತನಷ್ಟೇ ಸಂಪತ್ತು ಪಡೆಯುವುದು, ಭಗವಂತನಿಗಿರುವ ಗ್ರಹಲೋಕವಾಸ ಮತ್ತು ಸದಾ ಭಗವಂತನ ಸಂಪರ್ಕ. ಈಗ ಮಾಯಾವಾದಿಗಳು ಬಯಸುವ ಮುಕ್ತಿ ಏನು? ಅವರು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಲು ಬಯಸುತ್ತಾರೆ. ಇದು ಸಂಪೂರ್ಣವಾಗಿ ಬೇರೆ ಆದದ್ದು. ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು ಅದು ಸಾಯುಜ್ಯ ಮುಕ್ತಿ. ಅದನ್ನ ಸ್ವತೇವ ಭಕ್ತರು ಬಯಸುವುದಿಲ್ಲ ಯಾವಾಗಲೂ. ಯಾಕಂತಂದ್ರೆ ಅಲ್ಲಿ ಪ್ರತ್ಯೇಕವಾಗಿ ಅವರು ಭಗವಂತನ ಸೇವೆ ಮಾಡುವುದಿಲ್ಲ. ಸಾಯುಜ್ಯ ಮುಕ್ತಿಯಲ್ಲಿ ಅವರು ದೇವರಲ್ಲಿ ಒಂದಾಗಲಿ ತಾವೇ ದೇವರಾಗಲು ಬಯಸುತ್ತಾರೆ. ಹಾಗಾಗಿ ಈ ವೈಷ್ಣವರ ಮುಕ್ತಿಗೂ ಮತ್ತು ಸಾಯುಜ್ಯ ಮುಕ್ತಿಗೂ ಆ ಮಾಯಾವಾದಿಗಳು ಬಯಸುವ ಸಾಯುಜ್ಯ ಮುಕ್ತಿ ಸಂಪೂರ್ಣವಾಗಿ ಬೇರೆ ಬೇರೆ ನೆಲೆಯಲ್ಲಿ ಇರುತ್ತೆ. ಈಗ ಮಹಾತ್ಮ್ಯ ಜ್ಞಾನ ಅಂದ್ರೆ ಕೃಷ್ಣ ಎಷ್ಟು ಮಹಿಮಾನ್ವಿತ, ಈ ಜ್ಞಾನದಲ್ಲಿ ಕೃಷ್ಣನ ಜೊತೆ ಸಂಬಂಧ ಅಷ್ಟೊಂದು ಕ್ಲೋಸ್ ಆಗಿ ಇರೋದಿಲ್ಲ. ಅಂದ್ರೆ ಈಗ ನೋಡಿ, ಆ ಮಹಾತ್ಮ್ಯ ಜ್ಞಾನ ಇದ್ದಾಗ ಒಂದು ರೀತಿ ಆ ಪ್ರೇಮ ಶಿಥಿಲವಾಗುತ್ತಂತೆ ಸ್ವಲ್ಪ. ಅಂದರೆ ಇದನ್ನ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ. ಮಹಾತ್ಮ್ಯ ಜ್ಞಾನ ಆ ಪ್ರೇಮ ಅಷ್ಟೊಂದು ಅಂದರೆ ಎನರ್ಜೆಟಿಕ್ ಮತ್ತು ಆಕ್ಟಿವ್ ಆಗಿರೋದಿಲ್ಲ. ಅಂದರೆ ತೀವ್ರ ಪ್ರೇಮ ಬೇಕು ಅಂತಂದ್ರೆ ಐಶ್ವರ್ಯ ಜ್ಞಾನವನ್ನ ಮುಚ್ಚಬೇಕಾಗತ್ತೆ. ಅಂದರೆ ಕೇವಲ ಭಕ್ತಿಯನ್ನು ಮಾಡುವುದು ಎರಡನೆಯ ವಿಧಾನ. ಕೇವಲ ಭಕ್ತಿಗೆ ಇಲ್ಲಿ ಉದಾಹರಣೆ ಕೊಡ್ತಾರೆ. ವೈಯಕ್ತಿಕ ಲಾಭದ ಆಸೆ ಮಾಡಿಕೊಳ್ಳದೆ ಶುದ್ಧ ಹಾಗೂ ಅಪ್ಪಟ ಭಕ್ತಿ ಸೇವೆಯನ್ನು ಮಾಡುವುದು. ಅಂದರೆ ಇದು ಕೇವಲ ಭಕ್ತಿ ಸೇವೆ, ಕೇಚಿತ್ ಕೇವಲ ಭಕ್ತಿ ಸೇವೆ.
ಈ ಕೇಚಿತ್ ಕೇವಲ ಭಕ್ತಿ ಸೇವೆ ಅಂತಂದರೆ ಅಲ್ಲಿ ಭಗವಂತನ ಮಹಿಮಾ ಜ್ಞಾನ ಇರೋದಿಲ್ಲ, ಮಹಿಮಾ ಜ್ಞಾನ ಇರೋದಿಲ್ಲ. ಅವರು ಯಾವಾಗಲೂ ಸತತವಾದ ಕೃಷ್ಣ ಪ್ರೇಮದ ನೆಲೆಯಲ್ಲಿದ್ದು ಮನಸ್ಸನ್ನು ಅವರು ಒಂದು ಅವರ ಭಗವಂತನ ಮೇಲೆ ಇಟ್ಟಿರ್ತಾರೆ. ಅವರ ಮನಸ್ಸು ಸದಾ ಭಗವಂತನಲ್ಲಿರುತ್ತೆ. ಇದನ್ನ ಏನು ಹೇಳ್ತಾರೆ ಅಂತಂದರೆ ಕೇವಲ ಭಕ್ತಿ. ಈ ಕೇವಲ ಭಕ್ತಿ ಜ್ಞಾನ ಅದು ಇರ್ತಕ್ಕಂಥದ್ದು ಗೋಪಿಯರಿಗೆ, ವ್ರಜವಾಸಿಗಳಿಗೆ ಕೇವಲ ಭಕ್ತಿ ಇರುತ್ತೆ. ಯಶೋಧ ಮಾತಾ ಮತ್ತು ನಂದ ಬಾಬಾ, ಆಮೇಲೆ ಗೋಪಿಯರು, ಮತ್ತು ರಾಧಾರಾಣಿ, ಅಲ್ಲಿರ್ತಕ್ಕಂಥ ಗೋಪ ಬಾಲಕರು, ಇವರೆಲ್ಲ ಕೇಚಿತ್ ಕೇವಲ ಭಕ್ತಿ. ಅದು ಅವರು ಅತ್ಯಂತ ಅಂದರೆ ಕೃಷ್ಣ ಪ್ರೇಮದ ಅತಿ ಉನ್ನತವಾದ ನೆಲೆ ಇದು. ಇದರಲ್ಲಿ ಭಗವಂತನ ಮಹಿಮೆಯ ಬಗ್ಗೆ ಅವರಿಗೆ ಜ್ಞಾನ ಇರುವುದಿಲ್ಲ, ಮಹಿಮಾ ಜ್ಞಾನ ಇರುವುದಿಲ್ಲ. ಹಾಗಾಗಿ ಯಾರು ಈ ಭಕ್ತಿ ಸೇವೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ, ಭಗವಂತನ ಅವ್ಯಾಜ ಅನುಗ್ರಹವನ್ನು ಗಳಿಸ್ತಾರೆ, ಅವರು ಭಕ್ತಿ ಸೇವೆಯಿಂದ ಆಕರ್ಷಿತರಾಗ್ತಾರೆ. ಹೇಗೆಂತಂದರೆ ಈಗ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಭಗವಂತನೇ ಆಕರ್ಷಣೆ ಬರುತ್ತದೆ. ಇಲ್ಲ ಅಂದರೆ ಭಗವಂತನ ಆಕರ್ಷಣೆ ಹೇಗೆ ಬರಲಿಕ್ಕೆ ಸಾಧ್ಯ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಅಂದರೆ ಭಗವಂತನ ಬಗ್ಗೆ ಆಕರ್ಷಣೆ ಬರಲಿಕ್ಕೆ ಸಂಘ, ಸಾಧು ಸಂಘ, ಆಮೇಲೆ ಸೇವೆ ಮತ್ತೆ ಸಾಧನೆ ಎಲ್ಲ ಇರಬೇಕಾಗತ್ತೆ. ಅದನ್ನೇ ಈ ಸಾಧನೆ ಅಂತಂದ್ರೆ ಏನು? ಭಕ್ತಿ ಸೇವೆಯ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು. ಸೇವೆ ಅಂತಂದ್ರೆ ಭಗವಂತನ ಸೇವೆ ಮಾಡೋದು. ಇದನ್ನ ಪಾಲಿಸಿದ ಸೇವೆಯಿಂದನೇ ಅವನು ಭಗವಂತನಿಂದ ಆಕರ್ಷಿತನಾಗ್ತಾನೆ. ಹಾಗಾಗಿ ನಮಗೆ ಕೃಷ್ಣನಲ್ಲಿ ಆಕರ್ಷಣೆ ಮೂಡಬೇಕು ಅಂದರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಹಾಗಾಗಿ ಆಗ ಭಕ್ತಿ ಸೇವೆಯಲ್ಲಿ ಯಾವನು ತೊಡಗ್ತಾನೆ, ಯಾವನು ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾನೆ, ಅಲ್ಲಿ ಅವನಿಗೆ ಕೃಷ್ಣನ ಅನುಗ್ರಹ ಸಿಕ್ಕೇ ಸಿಗ್ತದೆ. ಕೃಷ್ಣನ ಅನುಗ್ರಹ ಸಿಕ್ಕಿದಾಗ ಅವನು ಭಗವಂತನ ಆ ಸೌಂದರ್ಯ, ಕೃಷ್ಣ ಅಂದರೆ ತುಂಬ ಆಕರ್ಷಕ, ಅತಿ ಆಕರ್ಷತಿ ಇತಿ ಕೃಷ್ಣ. ಹಾಗಾಗಿ ಕೃಷ್ಣ ನಮ್ಮನ್ನು ಆಕರ್ಷಣೆ ಮಾಡಬೇಕು ಅಂದರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಭಕ್ತಿಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಇದನ್ನು ಮಾಡೋದ್ರಿಂದ ಅವನ ಭಗವಂತನ ದಿವ್ಯ ಸೌಂದರ್ಯವನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಭಗವಂತನನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಭಕ್ತಿ ಸೇವೆಯಲ್ಲಿ ಯಾರು ಪರಿಪೂರ್ಣತೆಯನ್ನು ಪಡಿತಾನೆ, ಭಕ್ತನಿಗೆ ಭಗವಂತ ತನ್ನನ್ನೇ ತಾನು ತೋರಿಸ್ಕೊಳ್ತಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದ್ ಅನಂತರಂ. ಅಂದರೆ ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಆ ಭಗವಂತನೇ ತನ್ನನ್ನೇ ತಾನು ತೋರಿಸ್ಕೊಳ್ತಾನೆ. ಆದ್ದರಿಂದ ಭಗವಂತನ ಭಕ್ತನ ಮೇಲೆ ಭಗವಂತನಿಗೆ ವಿಶೇಷ ಕರುಣೆ ಇದ್ದಾಗ ಇದೆಲ್ಲ ಸಾಧ್ಯ ಆಗತ್ತೆ. ಆ ವಿಶೇಷ ಕರುಣೆಗೆ ಪಾತ್ರನಾಗುವುದು ಹೇಗೆ? ಭಕ್ತಿ ಸೇವೆಯಿಂದ ಮಾತ್ರ ನಾವು ಆ ಭಗವಂತನಿಂದ ಆಕರ್ಷಿತರಾಗಬಹುದು. ಸ್ವಯಂ ಪ್ರೇರಣೆಯ ಭಕ್ತಿ ಸೇವೆ ಅಂದರೆ ರಾಗಾನುಗ ಭಕ್ತಿ ಸೇವೆ, ಅದರಿಂದ ನಾವು ಆಕರ್ಷಿತವಾಗಬಹುದು. ಸೊ ಹಾಗಾಗಿ ಇಲ್ಲಿ ಭಗವಂತನನ್ನು ನಮ್ಮ ಎಡೆಗೆ ಆಕರ್ಷಣೆ ಮಾಡಬೇಕು ಅಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನ ಮಾಡೋದು, ಅದು ಏಕೈಕ ಮಾರ್ಗ. ಸೊ ಹಾಗಾಗಿ ಭಗವಂತನ ಗಮನವನ್ನು ನಮ್ಮ ತಡೆಗೆ ಸೆಳೆಯುವುದು ಭಕ್ತಿ ಸೇವೆಯ ಒಂದೇ ಮಾರ್ಗ. ಮತ್ತೆ ಭಗವಂತನ ಕಡೆ ಆಕರ್ಷಣೆ ಆಗ್ಲಿಕ್ಕೂ ಅದು ಏಕೈಕ ಮಾರ್ಗ. ಭಗವಂತನ ಕಡೆಗೆ ನಾವು ಆಕರ್ಷಣೆ ಮಾಡ್ಲಿಕ್ಕೂ ಭಕ್ತಿ ಸೇವೆ ಏಕೈಕ ಮಾರ್ಗ. ಭಗವಂತನನ್ನು ನಮ್ಮ ಕಡೆ ಸೆಳೆಯಲಿಕ್ಕೂ ಅದು ಭಕ್ತಿ ಸೇವೆ ಏಕೈಕ ಮಾರ್ಗ. ಹರೇ ಕೃಷ್ಣ. ಓದ್ಲ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಸದ್ಭಕ್ತರ ಸಂಘ ದೈವ ಪ್ರೇಮವನ್ನು ವರ್ಧಿಸಿಕೊಳ್ಳುವ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಈವರೆಗೆ ವಿವರಿಸಲಾಯಿತು. ಇಂತಹ ಸ್ಥಾನವನ್ನು ಗಳಿಸಲು ಕೆಲವು ಸಾಮಾನ್ಯ ವಿವರಗಳನ್ನು ರೂಪ ಗೋಸ್ವಾಮಿಯವರು ಈಗ ನೀಡುತ್ತಾರೆ. ಮೂಲತಃ ಶ್ರದ್ಧೆಯೇ ಉನ್ಮಾದಭರಿತ ದೈವ ಪ್ರೇಮದ ಪ್ರಾರಂಭ. ಶುದ್ಧ ಭಕ್ತರ ಕೂಟಗಳು ಅನೇಕವಿವೆ. ಅಲ್ಪ ಸ್ವಲ್ಪ ಶ್ರದ್ಧೆಯುಳ್ಳ ಒಬ್ಬ ವ್ಯಕ್ತಿಯು ಇಂತಹ ಸಂಘಗಳಿಗೆ ಸೇರಿಕೊಂಡರೆ ಅವನು ಶುದ್ಧ ಭಕ್ತಿ ಸೇವೆಯತ್ತ ತ್ವರಿತವಾಗಿ ಹೆಜ್ಜೆ ಇಡಬಹುದು.
ಶುದ್ಧ ಭಕ್ತರ ಪ್ರಭಾವವು ಹೇಗಿರುತ್ತದೆಂದರೆ ಅಷ್ಟೋ ಇಷ್ಟೋ ಭಕ್ತಿಯುಳ್ಳ ವ್ಯಕ್ತಿಯೊಬ್ಬನು ಅಂತಹವರ ಸಂಪರ್ಕಕ್ಕೆ ಬಂದಾಗ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ಪ್ರಮಾಣಭರಿತ ಗ್ರಂಥಗಳಲ್ಲಿ ಹೇಳಿರುವುದನ್ನು ಶ್ರವಣ ಮಾಡುವ ಅವಕಾಶವು ಲಭ್ಯವಾಗುತ್ತದೆ. ಹೀಗೆ ಪ್ರತಿಯೊಬ್ಬರ ಹೃದಯಸ್ಥನೂ ಆದ ಭಗವಂತನ ಅನುಗ್ರಹದಿಂದ ವ್ಯಕ್ತಿಗೆ ಕ್ರಮೇಣ ಅಂತಹ ಅಧಿಕೃತ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿರುವ ವಿಷಯಗಳಲ್ಲಿ ಶ್ರದ್ಧೆ ಹುಟ್ಟುತ್ತದೆ. ಶುದ್ಧ ಭಕ್ತರ ಸಂಘದಿಂದಾಗುವ ಲಾಭದ ಮೊದಲ ಘಟ್ಟ ಇದು. ಎರಡನೇ ಘಟ್ಟದಲ್ಲಿ ವ್ಯಕ್ತಿಯು ಸ್ವಲ್ಪ ನುರಿತವನು ಅನುಭವಿಯೂ ಆದಾಗ ಅವನು ಸ್ವತೇವ ಒಬ್ಬ ಶುದ್ಧ ಭಕ್ತನನ್ನು ಗುರುವಾಗಿ ಸ್ವೀಕರಿಸಿ ಅವನ ನೇತೃತ್ವದಲ್ಲಿ ಭಕ್ತಿ ಸೇವೆಯ ತತ್ವಗಳನ್ನು ಪಾಲಿಸಲು ಮುಂದಾಗುತ್ತಾನೆ. ಇದಕ್ಕೂ ಮುಂದಿನ ಘಟ್ಟದಲ್ಲಿ ಭಕ್ತನು ಗುರುವು ತೋರುವ ಮಾರ್ಗ ಹಿಡಿದು ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾನೆ. ಈ ಬಗೆಯ ಕಾರ್ಯಗಳ ಫಲವಾಗಿ ಭಕ್ತನು ಎಲ್ಲಾ ನಿರುಪಯುಕ್ತ ಉದ್ಯಮಗಳಿಂದಲೂ ವಿರಮಿಸುತ್ತಾನೆ. ಹೀಗೆ ಅನುಪಯುಕ್ತ ಉದ್ಯಮಗಳಿಂದ ಬಿಡುಗಡೆಗೊಳಿಸಿಕೊಂಡಾಗ ಅವನ ನಂಬಿಕೆಯು ಸ್ಥಿರವಾಗುತ್ತದೆ ಮತ್ತು ಅವನಲ್ಲಿ ಭಕ್ತಿ ಸೇವೆಯ ದಿವ್ಯ ರುಚಿಯು ಬಲಗೊಳ್ಳುತ್ತದೆ. ಬಳಿಕ ಅವನಲ್ಲಿ ಆಸಕ್ತಿ ಭಾವಗಳು ಉಂಟಾಗುತ್ತವೆ. ಇವು ಶುದ್ಧ ಪ್ರೇಮದ ವಿವಿಧ ಘಟ್ಟಗಳ ವಿಕಸಿಸುವ ಬಗ್ಗೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಈಗ ಪ್ರೇಮವನ್ನು ಪಡ್ಕೊಳ್ಳೋದು ಹೇಗೆ ಅಂತ, ಕೃಷ್ಣ ಪ್ರೇಮಕ್ಕೆ ವಿಕಾಸ. ಅದಕ್ಕೆ ಶ್ರೀಲ ಪ್ರಭುಪಾದರು ಸದ್ಭಕ್ತರ ಸಂಘ ಇದು ಬಹಳ ಮುಖ್ಯವಾದದ್ದು. ಅಂದರೆ ಸಂಘ, ಸಾಧನೆ, ಸೇವಾ ಇವು ಮೂರು ಕೂಡ ಒಂದಕ್ಕೊಂದು ಪೂರಕವಾದದ್ದು. ನಾವು ಸಂಘದಲ್ಲಿ ಇರಬೇಕು, ಸೇವೆಯಲ್ಲಿ ತೊಡಗಬೇಕು, ಮತ್ತೆ ಸಾಧನೆಯನ್ನು ಮಾಡಬೇಕು. ಈ ಮೂರು ಇದ್ದಾಗ ಮಾತ್ರ ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಹಾಗಾಗಿ ಕೃಷ್ಣ ಪ್ರೇಮವನ್ನು ವರ್ಧಿಸಿಕೊಳ್ಳುವ ಬೇರೆ ಬೇರೆ ಪ್ರಕ್ರಿಯೆ. ಒಂದು ಸಾಧನ ಭಕ್ತಿ, ಎರಡನೆಯದು ಭಗವಂತನ ಅಸಾಧಾರಣವಾದ ಕೃಪೆ. ಸೊ ಸಿದ್ಧಿ ಅಂದರೆ ಆ ಒಂದು ಅಸಾಧಾರಣವಾದ ಕೃಪಾ ಸಿದ್ಧಿ. ಸೊ ಈ ಎರಡೂ ಕೂಡ ಪ್ರಕ್ರಿಯೆಗಳು. ಸೊ ಇದನ್ನ ಈ ಸಾಧನ ಭಕ್ತಿ ಇದು ಹೇಗೆ ಪ್ರೇಮಕ್ಕೆ ವಿಕಾಸವಾಗುತ್ತೆ ಅಂತ ನೋಡೋಣ. ಸೊ ಪ್ರೇಮಕ್ಕೆ ವಿಕಾಸ ಹೇಗಾಗತ್ತೆ ಅಂತಂದ್ರೆ ಆದೌ ಶ್ರದ್ಧಾ ತತಃ ಸಾಧು ಸಂಗ ಅಥ ಭಜನ ಕ್ರಿಯಾ ತಥೋ ಅನರ್ಥ ನಿವೃತ್ತಿರ್ ಸ್ಯಾತ್ ತಥೋ ನಿಷ್ಠಾ ರುಚಿಸ್ತತಃ ಅಥ ಆಸಕ್ತಿಸ್ತತೋ ಭಾವಃ ತಥಾ ಪ್ರೇಮ ಅಭ್ಯುದಾಂಚತಿ ಸಾಧಕಾನಾಂ ಅಯಂ ಪ್ರೇಮ್ಣಃ ಪ್ರಾದುರ್ಭಾವೇ ಭವೇತ್ ಕ್ರಮಃ. ಅಂದರೆ ಭಕ್ತಿಯಲ್ಲಿ 9 ಹಂತಗಳಿವೆ. ಇದು ನಮಗೆ ಗೊತ್ತಿದೆ. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ. ಇದರಲ್ಲಿ ಮೊಟ್ಟ ಮೊದಲ ಮೆಟ್ಟಲು ಯಾವುದು? ಹರೇ ಕೃಷ್ಣ. ಶ್ರದ್ಧೆ ಮಾತಾಜಿ. ಶ್ರದ್ಧಾ. ಸೊ ಶ್ರದ್ಧೆ ಮೂಲತಃ ಶ್ರದ್ಧೆಯೇ ಉನ್ಮಾದ ಭರಿತ ದೈವ ಪ್ರೇಮದ ಪ್ರಾರಂಭ. ಹಾಗಾಗಿ ಕೃಷ್ಣ ಪ್ರೇಮವನ್ನು ಪಡ್ಕೋಬೇಕು ಅಂತಂದ್ರೆ ಮೊಟ್ಟ ಮೊದಲ ಮೆಟ್ಟಿಲು ಈ ಶ್ರದ್ಧೆ. ಶ್ರದ್ಧೆ ಇಲ್ಲದೆ ಯಾವುದನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಭೌತಿಕದಲ್ಲೂ ಕೂಡ ಶ್ರದ್ಧೆ ಬಹಳ ಮುಖ್ಯವಾದದ್ದು. ಯಾವುದೇ ವಿಚಾರದಲ್ಲಿಯೂ ಭೌತಿಕದಲ್ಲಿ ಈಗ ನೋಡಿ, ಒಬ್ಬನು ಬಸ್ಸಲ್ಲಿ ನಾವು ಕುತ್ಕೊಳ್ತೇವೆ. ಆ ಬಸ್ ಡ್ರೈವರ್ ಮೇಲೆ ನಮಗೆ ಶ್ರದ್ಧೆ ಇರುತ್ತೆ ಅಲ್ವಾ? ಅವನು ಚೆನ್ನಾಗಿ ನಡ್ಸ್ಕೊಂಡು ನಮ್ಮನ್ನು ಕರ್ಕೊಂಡು ನಾವು ತಲುಪಬೇಕಾದ ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಈ ಶ್ರದ್ಧೆ ಇರುತ್ತೆ ಅಲ್ವಾ? ಅದಕ್ಕೆ ನಾವು ಅಲ್ವಾ? ಅವನೇನಾದ್ರು ಆಕ್ಸಿಡೆಂಟ್ ಮಾಡ್ತಾರೆ ಅಂದ್ರೆ ಕುತ್ಕೋತೇವ ನಾವು? ಇಲ್ಲ, ಅವನ ಮೇಲೆ ಡ್ರೈವರ್ ಮೇಲೆ ಶ್ರದ್ಧೆ ಇರುತ್ತೆ. ಹಾಗೆ ಈಗ ಒಬ್ಬನು ತಲೆಗೆ ಕ್ಷೌರ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ, ಒಬ್ಬ ವ್ಯಕ್ತಿ, ಗಂಡಸು ಅಂತ ಇಟ್ಕೊಳ್ಳಿ. ಅವನಿಗೂ ಆ ಕ್ಷೌರದವನು ಒಂದು ಅವನ ಹತ್ರ ಒಂದು ಇದಿರುತ್ತೆ, ಕತ್ತರಿ ಇರುತ್ತೆ, ಇದರ ನೈಫ್ ಇರುತ್ತೆ ಅಲ್ವಾ? ಅದನ್ನ ಅವನು ಸರಿ ಬಳಸ್ತಾನಂತ ಶ್ರದ್ಧೆ ಇರುತ್ತೆ ಅಲ್ವಾ? ಹೌದು ಮಾತಾಜಿ. ಶ್ರದ್ಧೆ ಇದರಿಂದ ಅವನು ಹೋಗ್ತಾನೆ. ಅದೇ ರೀತಿ ನಮಗೆ ನಾನು ಭಗವಂತನನ್ನು ಪಡ್ಕೊಳ್ತೇನೆ. ಈ ಶ್ರದ್ಧೆ ಅದು ಮೊದಲಲ್ಲಿ ಏನಾಗಿರುತ್ತೆ? ಕೋಮಲ ಶ್ರದ್ಧೆ ಆಗಿರುತ್ತೆ. ಅದು ಆ ಶ್ರದ್ಧೆ, ಭಗವಂತ ಇದ್ದಾನೆ, ಅವನು ನಮಗೆ, ನಾವು ಭಕ್ತರ ಜೊತೆ ಹೋಗಬೇಕು, ಈ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಈ ಒಂದು ಮೂಲತಃ ಶ್ರದ್ಧೆ ಅದು ಕೋಮಲ ಶ್ರದ್ಧೆ ಆಗಿರುತ್ತೆ. ನಮಗೀಗ ನಾವೆಲ್ಲ ಕೋಮಲ ಶ್ರದ್ಧೆಯಿಂದನೇ ಇಲ್ಲಿ ಬಂದಿರೋದು. ತುಂಬ ಚಿಕ್ಕವಾದ ಶ್ರದ್ಧೆ ಇರುತ್ತೆ, ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆ ಇರುತ್ತೆ,
ಆಮೇಲೆ ಭಕ್ತರಲ್ಲಿ ಶ್ರದ್ಧೆ, ಭಗವಂತನಲ್ಲಿ ಶ್ರದ್ಧೆ. ಆಮೇಲೆ ಈ ಶ್ರದ್ಧೆ ಹೇಗೆ ಅದು ಬೆಳೀತದೆ ಕೇಳಿದರೆ ಸಾಧು ಸಂಘದಲ್ಲಿ ಬೆಳೀತದೆ. ಶ್ರದ್ಧೆ ಜಾಸ್ತಿ ಆಗ್ತಾ ಹೋಗ್ತದೆ ಯಾವಾಗ? ಸಾಧು ಸಂಘ. ಅಂದರೆ ಸಾಧು ಸಂಘ ಅಂದರೆ ಶುದ್ಧ ಭಕ್ತರ ಕೂಟ. ಈಗ ಇಸ್ಕಾನ್ ಸಂಸ್ಥೆಯವರು ಅನೇಕ ರೀತಿಯ ಈ ಭಕ್ತರ ಕೂಟ ನಾವೆಲ್ಲ ಮಾಡ್ತಾ ಇರೋದು ಸಂಘದಲ್ಲಿ ಇದ್ದೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈ ಭಕ್ತರ ಕೂಟದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಶುದ್ಧ ಭಕ್ತರ ಕೂಟದಲ್ಲಿ ಇರಬೇಕು. ಅಂದ್ರೆ ಶುದ್ಧ ಭಕ್ತರ ಕೂಟ ಅಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಬರೆದಿರ್ತಕ್ಕಂತಹ ಆ ಆ ಪುಸ್ತಕಗಳು, ಅದರಲ್ಲಿರ್ತಕ್ಕಂತಹ ಭಾವಾರ್ಥ, ಅವರು ಬರೆದಿರ್ತಕ್ಕಂತಹ ಒಂದು ಇದು, ಅದೆಲ್ಲ ಅವರ ಶುದ್ಧ ಭಕ್ತರ ಸಂಘ ಆಗ್ತದೆ ನಮಗೆ. ಅಂದ್ರೆ ಶ್ರೀಲ ಪ್ರಭುಪಾದರ ಬರೆದಿರ್ತಕ್ಕಂತಹ ಈ ಎಲ್ಲ ಭಾವಾರ್ಥಗಳು ನಾವು ಓದ್ತಾ ಇದ್ದಾಗ ಅವರ ಸಂಘದಲ್ಲಿ ನಾವಿರ್ತೇವೆ. ಸೊ ಹಾಗಾಗಿ ಇಂತಹ ಒಂದು ಸಂಘ, ಇಸ್ಕಾನ್ ಅಂತ ಸಂಸ್ಥೆಗಳಿಗೆ ಸೇರ್ಕೊಂಡಾಗ ಆ ಭಕ್ತಿಯಲ್ಲಿ ತ್ವರಿತವಾಗಿ ಹೆಜ್ಜೆ ಇಡ್ಬೋದು ನಮಗೆ. ಯಾಕೆ ಅಂತಂದ್ರೆ ಆ ಶುದ್ಧ ಭಕ್ತರ ಪ್ರಭಾವ ಆಗಿರುತ್ತೆ. ಆ ಶುದ್ಧ ಭಕ್ತರ ಸಂಪರ್ಕಕ್ಕೆ ಬಂದಾಗ ನಮಗೇನಾಗತ್ತೆ, ಸಾಧು ಸಂಘದಲ್ಲಿ ಏನಾಗುತ್ತೆ, ಆ ಭಗವದ್ಗೀತೆ ಭಾಗವತವನ್ನ ಅದನ್ನ ಕೇಳುವ ಅವಕಾಶ ಸಿಗ್ತದೆ ಅಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಈಗ ನಿಮಗೆ ಅನುಭವವಾಗಿದೆ, ಈಗ 6 ತಿಂಗಳಿಂದ ಭಗವದ್ಗೀತೆ ಆಗಲಿ ಶ್ರೀಮದ್ ಭಾಗವತವನ್ನು ಕೂಡ ಬೆಳಿಗ್ಗೆ ತರಗತಿಗಳಿರುತ್ತೆ, ಅದಕ್ಕೆ ಎಲ್ಲರೂ ಕೂಡ ಹೋಗ್ಲಿಕ್ಕೆ ಅವಕಾಶ ಉಂಟು. ಸೊ ಹಾಗಾಗಿ ಶ್ರವಣ ಮಾಡುವ ಅವಕಾಶ ಸಿಗ್ತದೆ ನಮಗೆ. ಭಕ್ತರ ಸಂಘದಲ್ಲಿ ಶ್ರವಣ ಮಾಡಬೇಕು. ಯಾಕೆಂದ್ರೆ ತಚ್ಛೃಣು ಅಂತ ಭಗವಂತ ಹೇಳಿದ್ದಾನೆ. ಎಲ್ಲದನ್ನು ನಾವು ಕೇಳಬೇಕು. ಯಾಕೆಂದ್ರೆ ನಮ್ಮ ಕಣ್ಣಿನಿಂದ ಭಗವಂತನ ನೋಡ್ಲಿಕ್ಕೆ ಈ ನಮ್ಮ ಕಣ್ಣುಗಳು, ಐಹಿಕ ಕಣ್ಣುಗಳು ಅದೀಗ ಅಪರಿಪೂರ್ಣವಾಗಿವೆ. ಅದರಿಂದ ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾವು ಪರಿಪೂರ್ಣತೆ ಇಂದ್ರಿಯಗಳನ್ನು ಪರಿಶುದ್ಧ ಮಾಡ್ಕೊಳ್ಬೇಕು ಅಂದ್ರೆ ಕಿವಿಯಲ್ಲಿ ಕೇಳಬೇಕು ಭಗವಂತನ ಬಗ್ಗೆ. ಯಾವಾಗ ನಾವು ಭಗವಂತನ ಬಗ್ಗೆ ಕೇಳ್ತೇವೆ ಆಗ ನಮಗೆ ನಿಧಾನವಾಗಿ ಶುದ್ಧ ಆಗ್ತದೆ. ಯಾಕೆಂದರೆ ಪರಿಶುದ್ಧ ಆಗಬೇಕು. ಹೃದಯದಲ್ಲಿ ಕಲ್ಮಶಗಳಿರುತ್ತೆ, ಮನಸ್ಸಿನಲ್ಲಿ ಕಲ್ಮಶ ಇರುತ್ತೆ, ನಮ್ಮ ಪ್ರಜ್ಞೆಯಲ್ಲಿ ಕಲ್ಮಶ ಇದೆ, ನಮಗೆ ರಜೋಗುಣ ತಮೋಗುಣ ಇದೆ, ನಾವು ಸತ್ವಗುಣದಲ್ಲಿ ಇದ್ದಿರೋದು ಶುದ್ಧವಾಗಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಶುದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ನಾವು ಶ್ರವಣದ ಅವಕಾಶವನ್ನು ಹೆಚ್ಚು ಹೆಚ್ಚು ಪಡ್ಕೊಳ್ಬೇಕು. ಹೆಚ್ಚು ಹೆಚ್ಚು ತರಗತಿಗಳಲ್ಲಿ ನಾವು ಕೇಳಬೇಕು. ಭಕ್ತರ ಸಂಘದಲ್ಲಿ ಭಗವದ್ಗೀತೆ ಭಾಗವತವನ್ನು ಶ್ರವಣ ಮಾಡಬೇಕು. ಹಾಗೆ ಏನಾಗತ್ತೆ, ಆಗ ಭಗವಂತನ ಅನುಗ್ರಹ ಸಿಕ್ಕತ್ತೆ. ಅನುಗ್ರಹ ಸಿಕ್ಕಿದಾಗ ಏನಾಗುತ್ತೆ, ಹೀಗೆ ನಾವು ಯಾವಾಗ ಭಗವದ್ಗೀತೆ ಭಾಗವತವನ್ನು ಕೇಳ್ತೇವೆ ಅಲ್ಲಿ ನಮ್ಮ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ. ಅವನು ಕೂಡ ತುಂಬ ನಮಗೆ ಇದನ್ನು ಕೊಡ್ತಾನೆ, ಅನುಗ್ರಹವನ್ನು ಕೊಡ್ತಾನೆ. ಅವಾಗೇನಾಗುತ್ತೆ, ನಮಗೆ ಕ್ರಮೇಣವಾಗಿ ಅಧಿಕೃತ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿರ್ತಕ್ಕಂಥ ವಿಷಯಗಳಲ್ಲಿ ಶ್ರದ್ಧೆ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ? ಈ ಭಗವದ್ಗೀತೆ ನಾವು ಏನ್ ಕೇಳ್ತೇವೆ, ಭಾಗವತಮಲ್ಲಿ ಏನ್ ಕೇಳ್ತೇವೆ, ಅದರಲ್ಲಿ ಇನ್ನೂ ಹೆಚ್ಚು ಶ್ರದ್ಧೆ ಆಗತ್ತೆ. ಆ ಶ್ರದ್ಧೆ ಅದು ಆದಾಗ ಅಂದ್ರೆ ಅದು ಯಾವಾಗ ಆಗತ್ತೆ ಶ್ರದ್ಧೆ ಅಂದ್ರೆ ನಮ್ಮಲ್ಲಿದ್ದ ಅನರ್ಥ ನಿವೃತ್ತಿ ಆದಾಗ. ಈ ಅನರ್ಥಗಳು ಅಂತಂದ್ರೆ ಹೇಗೆ ಆಗತ್ತೆ, ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಭಕ್ತಿಯ ತತ್ವಗಳನ್ನ ಪಾಲನೆ ಮಾಡಬೇಕು. ಅಂದ್ರೆ ಗುರುವಿನ ಆ ಮಾರ್ಗದರ್ಶನ ಅಂತಂದ್ರೆ ಆ ಒಬ್ಬ ಗುರುವನ್ನು, ಶುದ್ಧ ಭಕ್ತನನ್ನು ಗುರುವಾಗಿ ಸ್ವೀಕರಿಸಬೇಕು. ಅಂದ್ರೆ ಅಲ್ಲಿ ನಾವು ದೀಕ್ಷೆಯನ್ನು ತೆಗೆದುಕೊಂಡಾಗ ಆ ಭಕ್ತ, ಶುದ್ಧ ಭಕ್ತ ಗುರುವಿನ ನೇತೃತ್ವದಲ್ಲಿ ಭಕ್ತಿ ತತ್ವಗಳನ್ನು ಪಾಲಿಸಲು ನಮಗೆ ಚೆನ್ನಾಗಿ ಅರಿವಾಗುತ್ತೆ. ಅವಾಗ ಯಾವಾಗ ದೀಕ್ಷೆ ತಗೊಳ್ತಾರೆ ಆವಾಗ ಆ ಸಂಪ್ರದಾಯದಿಂದ ಬಂದಿರತಕ್ಕಂಥ ಆಚಾರ್ಯರುಗಳ, ಗುರುಗಳ ಅನುಗ್ರಹ ಸಿಕ್ಕತ್ತೆ. ಸೊ ಈ ರೀತಿಯಲ್ಲಿ ಭಕ್ತಿ ಸೇವೆ ಮಾಡಿದಾಗ ಅನರ್ಥ ನಿವೃತ್ತಿ ಆಗತ್ತೆ. ಅನರ್ಥ ನಿವೃತ್ತಿ ಅದನ್ನೇ ಇಲ್ಲಿ ಹೇಳ್ತಾರೆ, ಎಲ್ಲ ನಿರುಪಯುಕ್ತ ಉದ್ಯಮಗಳಿಂದ ವಿರಮಿಸುತ್ತಾನೆ. ಅನರ್ಥ ನಿವೃತ್ತಿ ಅಂದರೆ ನಮ್ಮಲ್ಲಿದ್ದ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ, ರಜೋಗುಣ, ತಮೋಗುಣ ಇವೆಲ್ಲ ನಿಧಾನವಾಗಿ ಹೊರಟೋಗುತ್ತೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ನಾವು ಈಗ ಅನೇಕ ಕೋಟಿ ಜನ್ಮಗಳಿಂದ ನಾವು ಎಷ್ಟೋ ಇದನ್ನೇ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೇವೆ, ಅನುಪಯುಕ್ತವಾಗಿದ್ದ ಅನರ್ಥಗಳನ್ನ. ಅದನ್ನ ಒಂದೇ ಸತಿಗೆ ನಮಗೆ ಹೊರಗೆ ಹಾಕ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಒಂದೇ ಸತಿಗೆ ನಮಗೆ ಹೊರಗಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅನೇಕ ಸಮಯವೇ ಬೇಕಾಗತ್ತೆ. ಸೊ ಅಷ್ಟು ಸಮಯ ನಾವು ಭಕ್ತಿಯಲ್ಲಿ ಸದಾ ನಿರಂತರವಾಗಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿರೋದು, ಭಕ್ತರ ಸಂಘದಲ್ಲಿ ಇರುವುದು ಮತ್ತು ನಮ್ಮ ಸಾಧನೆಯನ್ನ ಮಾಡ್ತಾ ಇರೋದು, ಆವಾಗ ನಮಗೇನಾಗತ್ತೆ, ನಾವು ಮುಂದುವರಲಿಕ್ಕೆ ಸಾಧ್ಯ. ಅನರ್ಥ ನಿವೃತ್ತಿ ಯಾವಾಗ ನಿವೃತ್ತಿ ಕಂಪ್ಲೀಟ್ ಆಗ್ತದೆ ಆವಾಗ ನಿಷ್ಠಾ ಅಂತ ಅಂದ್ರೆ ಆ ಶ್ರದ್ಧೆ, ಅಚಲವಾದ ಶ್ರದ್ಧೆ ಬರೋದು. ಮೊದಲು ಕೋಮಲವಾದ ಶ್ರದ್ಧೆ ಇರುತ್ತೆ, ಅದು ನಿಷ್ಠಾ ಹಂತದಲ್ಲಿ ಅಚಲವಾದ ಶ್ರದ್ಧೆ ಇರುತ್ತೆ. ಆಗತ್ತೆ. ಯಾವಾಗ ಅಚಲವಾದ ಶ್ರದ್ಧೆ ಆಗತ್ತೆ ಅದೇ
ನಂಬಿಕೆ ಸ್ಥಿರವಾಗುವುದು. ಯಾರಲ್ಲಿ ನಂಬಿಕೆ ಸ್ಥಿರವಾಗುವುದು? ಭಗವಂತನಲ್ಲಿ ನಂಬಿಕೆ ಸ್ಥಿರವಾಗುವುದು, ಆಮೇಲೆ ಭಗವಂತನ ಭಕ್ತರಲ್ಲಿ ನಂಬಿಕೆ ಸ್ಥಿರವಾಗುವುದು, ಭಗವಂತನ ಸಂಬಂಧಪಟ್ಟ ಧರ್ಮಗ್ರಂಥಗಳಲ್ಲಿ ನಂಬಿಕೆ ಸ್ಥಿರವಾಗುವುದು. ಇದು ನಿಷ್ಠೆ. ಈ ನಿಷ್ಠಾ ಹಂತವನ್ನು ತಲುಪಿದಾಗ ಅಲ್ಲಿಂದ ದಿವ್ಯ ರುಚಿ ಬಲಗೊಳ್ಳುತ್ತೆ. ದಿವ್ಯ ರುಚಿ ಅಂದರೆ ಇನ್ನೂ ಕೇಳಬೇಕು ಮತ್ತು ಕೇಳಬೇಕು, ನಾನು ಭಗವಂತನ ಬಗ್ಗೆ ಇನ್ನೂ ಹೆಚ್ಚು ಆ ರುಚಿ ಅದನ್ನು ಕೇಳಿಸ್ಕೊಳ್ಬೇಕು. ಯಾಕೆಂದರೆ ಈ ದಿವ್ಯ ಸಾಹಿತ್ಯಗಳು ಅದು ರುಚಿ. ದಿವ್ಯ ಸಾಹಿತ್ಯಗಳಲ್ಲಿ ಏನಿರುತ್ತೆ, ಈ ಕಳಪೆ ಸಾಹಿತ್ಯಗಳು ಅಂದರೆ ಕತೆ, ಕಾದಂಬರಿ ಇದೆಲ್ಲ, ಅಥವಾ ನ್ಯೂಸ್ ಪೇಪರು, ಅಥವಾ ಇದನ್ನೆಲ್ಲ ನಮಗೆ ಕೇಳಿಸ್ಕೊಳ್ಳೋದು 1 ಸುತ್ತು 2 ಸುತ್ತು ಕೇಳಿಸ್ಬೋದು ಅಲ್ವಾ, ಅಥವಾ ಹೆಚ್ಚು ಅಂದರೆ 3 ಸುತ್ತು, ಆಮೇಲೆ ನಮಗೆ ಅದು ಬೇಸರ ಬಂದ್ಬಿಡುತ್ತೆ. ಆದರೆ ಭಗವಂತನ ಬಗ್ಗೆ ನೀವು ಹೆಚ್ಚು ಕೇಳಿದಷ್ಟು, ಎಷ್ಟು ಕೇಳಿದಷ್ಟು ಅಷ್ಟು ಆಸಕ್ತಿ ಹೆಚ್ಚು ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದು ದಿವ್ಯವಾದದ್ದು, ಅದು ಭೌತಿಕ ಅಲ್ಲ. ಭಗವದ್ಗೀತೆ, ಶ್ರೀಮದ್ ಭಾಗವತಂ ಅದು ಭೌತಿಕವಲ್ಲ. ನಾವು ಎಷ್ಟು ಸಾರಿ ಅದನ್ನು ಕೇಳಿಸ್ಕೊಳ್ಳಿ, ಎಷ್ಟು ಸಾರಿ ನಾವು ಅದನ್ನು ಪಾರಾಯಣ ಮಾಡಲಿ, ಅದು ಪ್ರತಿ ಸುತ್ತು ಹೊಸದಾಗಿ ನವೀಕರಿಸವಾಗಿ ನಮಗೆ ಅರ್ಥ ಆಗುತ್ತೆ ಅಲ್ವಾ. ಹರೇ ಕೃಷ್ಣ. ಇದನ್ನು ಸ್ವತಃ ಇದರಲ್ಲಿ ಕೆಲವರು ಹೇಳ್ತಾರೆ, ನಾ ಭಗವದ್ಗೀತೆ ಎಲ್ಲ ಓದ್ಬಿಟ್ಟಿದ್ದೀರಿ, ಕೇಳ್ಬಿಟ್ಟಿದ್ದೀರಿ. ಇಲ್ಲ, ಭಗವದ್ಗೀತೆಯನ್ನು ಎಷ್ಟು 1000 ಸಾರಿ ಓದ್ರಲ್ಲಿ ಪ್ರತ್ಯೇಕವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂತಂದ್ರೆ ಭಾಗವತಂ ಹಾಗೆ ಅದು ದಿವ್ಯ ಸಾಹಿತ್ಯ, ಅದು ಭಗವಂತನ ಬಗ್ಗೆ ಇರ್ತಕ್ಕಂಥ ಸಾಹಿತ್ಯ, ಆ ಭಗವದ್ಭಕ್ತರ ಸಾಹಿತ್ಯ ಭಾಗವತಮು. ಸೊ ಹಾಗಾಗಿ ಅದು ದಿವ್ಯ ರುಚಿ ಡೆವಲಪ್ ಆಗುತ್ತೆ, ರುಚಿ ಸ್ಟೇಜ್. ಅದಾದ ಮೇಲೆ ಆಸಕ್ತಿ, ಇನ್ನೂ ನಾನು ಮಾಡಬೇಕು ಈ ಭಕ್ತಿ ಸೇವೆಯಲ್ಲಿ. ಇದು ಆಸಕ್ತಿಯಿಂದ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಆಸಕ್ತಿ ಅನಾಸಕ್ತಿ ಎಲ್ಲರಿಗೂ ಗೊತ್ತಿದೆ. ನಮಗೆ ಈಗ ನಾವು ಮೊಟ್ಟ ಮೊದಲು ಏನ್ ಹೇಳ್ತೇವೆ, ನಮಗೆ ಭಕ್ತಿ ಸೇವೆ ಮಾಡಲಿಕ್ಕೆ ಆಸಕ್ತಿ ಇರೋದಿಲ್ಲ, ಶ್ರವಣಕ್ಕೆ ಆಸಕ್ತಿ ಇಲ್ಲ, ಏನೋ ಒತ್ತಾಯಕ್ಕಾಗಿ ನಾವು ಮಾಡ್ತೇವೆ ಅಲ್ವಾ. ಒತ್ತಾಯಕ್ಕಾಗಿ ಬರ್ತೇವೆ, ಶ್ರವಣ ಮತ್ತೆ ಇದು ಎಲ್ಲ ಈ ಸಾಧನೆಯನ್ನ ನಾವು ಒತ್ತಾಯಕ್ಕಾಗಿ ಮಾಡೋದು, ಗುರುವಿನ ಒತ್ತಾಯಕ್ಕಾಗಿ. ಹೇಳಿದ್ದಾರೆ 16 ಸುತ್ತು ರೌಂಡ್ ಮಾಡಬೇಕು, ಅದಕ್ಕೊಂದು ನಮ್ಗೆ ಹೇಳ್ಬಿಟ್ಟಿದ್ದಾರೆ, ನಾನು ಮಾಡಬೇಕು, ಧರ್ಮಗ್ರಂಥಗಳು ಹೇಳಿದೆ. ಆಸಕ್ತಿಯಿಂದ ಮಾಡೋದಿಲ್ಲ, ಆದರೆ ಏನೋ ಒಂದು ಮೆಕ್ಯಾನಿಕಲಿ ಮಾಡ್ತೇವೆ. ಆದರೆ ಈ ಆಸಕ್ತಿಯಲ್ಲಿ ಅದು ತಾನು ಮಾಡಲೇಬೇಕು, ತನ್ನಿಂದ ಬರ್ತದೆ, ಒಳಗಿಂದ ಆಸಕ್ತಿ. ಆಮೇಲೆ ಭಾವ ಹಂತ ಅಂದರೆ ಉನ್ಮಾದ ಭರಿತ ಹಂತ. ಉನ್ಮಾದ ಭರಿತ ಹಂತದಲ್ಲಿ ಭಗವಂತ ನಮಗೆ ಯಾವ ಉನ್ಮಾದ ಭಾವ ಹಂತಕ್ಕೆ ತಲುಪ್ತಾರೆ, ಭಗವಂತ ಅವರನ್ನ ಕೃಷ್ಣ ಪ್ರೇಮಕ್ಕೆ ಕೊಂಡೊಯ್ತಾನೆ. ಇದು ಶುದ್ಧ ಪ್ರೇಮದ ವಿವಿಧ ಘಟ್ಟಗಳು ವಿಕಸಿಸುವ ಬಗೆ. ಸೊ ಹಾಗಾಗಿ ನಾವು ಹೇಗೆ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು ಹೇಳೋದನ್ನ ಇಲ್ಲಿ ಹೇಳಿದ್ದಾರೆ. ಮೊದಲು ಶ್ರದ್ಧಾ, ಸಾಧು ಸಂಘ, ಶ್ರದ್ಧೆಯನ್ನು ಇಟ್ಕೊಂಡಿರ್ಬೇಕು, ಕೋಮಲ ಶ್ರದ್ಧೆ, ಸಾಧು ಸಂಘ, ಭಕ್ತರ ಸಂಘದಲ್ಲಿ ಇರಬೇಕು, ಶುದ್ಧ ಭಕ್ತರ ಒಡನಾಟ ಇರಬೇಕು. ಶುದ್ಧ ಭಕ್ತರ ಒಡನಾಟ ಇದ್ದಾಗ ಅವನಿಗೆ ಏನಾಗುತ್ತೆ, ಆಮೇಲೆ ಇಲ್ಲಿ ಭಗವದ್ಗೀತೆ ಭಾಗವತಗಳನ್ನು ಕೇಳುವ ಅವಕಾಶ ಸಿಗುತ್ತೆ. ಆಮೇಲೆ ಅವನು ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆ ತೆಗೆದುಕೊಳ್ತಾನೆ. ಅನಂತರ ಗುರುವಿನ ಆದೇಶದ ಅಡಿಯಲ್ಲಿ ಅವನು ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡ್ತಾನೆ. ಹೀಗೆ ಈ ಅನಗತ್ಯವಾದ ಅಭ್ಯಾಸಗಳಿಂದ ಅವನು ಹೊರಗೆ ಬರ್ತಾನೆ ಮತ್ತು ಆ ಭಕ್ತಿ ಸೇವೆಯಲ್ಲಿ ಅವನು ದೃಢವಾಗ್ತಾನೆ. ಆ ಭಕ್ತಿ ಸೇವೆಯಲ್ಲಿ ದೃಢವಾದ ನಂತರ ಅವನಿಗೆ ರುಚಿ ಮತ್ತು ಆಸಕ್ತಿ ಬೆಳೆಸ್ಕೊಳ್ತಾನೆ. ಸೊ ಇದು ಸಾಧನಾ ಭಕ್ತಿಯ ಮಾರ್ಗವಾಗಿದೆ. ಅನಂತರ ಅವನು ಭಾವನೆಗಳು ಕೃಷ್ಣನ ಬಗ್ಗೆ ತೀವ್ರವಾಗುತ್ತವೆ. ಇದು ಭಾವ ಹಂತವಾದ ಮೇಲೆ ಅಂತಿಮದಲ್ಲಿ ಪ್ರೇಮವು ಜಾಗೃತಗೊಳ್ಳುತ್ತದೆ. ಇದು ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಉಳ್ಳ ಭಕ್ತನಿಗೆ ಕ್ರಮೇಣವಾಗಿ ಕೃಷ್ಣ ಪ್ರೇಮದ ಬೆಳವಣಿಗೆ ಆಗುವ ರೀತಿ. ಹರೇ ಕೃಷ್ಣ. ಇದನ್ನು ಓದಿ. ಸುದೈವಿಗಳಾದವರು ಮಾತ್ರ ಮೇಲೆ ಹೇಳಲಾದಂತ ಯಶಸ್ಸನ್ನು ಪಡೆಯುತ್ತಾರೆ. ಬರಿದೇ ವೈದಿಕ ಧರ್ಮ ಗ್ರಂಥಗಳನ್ನು ಪಠಿಸುವ ಪಂಡಿತರು ಇಂತಹ ಪ್ರೇಮ ಹೇಗೆ ಬೆಳೆಯುತ್ತದೆ ಎಂಬುದನ್ನು ತಿಳಿಯಲಾರರು. ನಾರದರ ಪಂಚತಂತ್ರದಲ್ಲಿ ಶಿವನ ಪಾರ್ವತಿಗೆ ಹೇಳಿದ ಈ ಮಾತುಗಳಿವೆ. ದೇವಿ, ಯಾರು ದೇವೋತ್ತಮ ಪರಮ ಪುರುಷನಲ್ಲಿ ದೇವೋತ್ತಮ ಪರಮಪುರುಷನಲ್ಲಿ ಉನ್ಮಾದ ಭರಿತ ಪ್ರೇಮವನ್ನು ಬೆಳೆಸಿಕೊಂಡು ಆ ಪ್ರೇಮದ ಕಾರಣ ಸದಾ ದಿವ್ಯಾನಂದದಲ್ಲಿ ಮುಳುಗುತ್ತಾನೋ ಆ ವ್ಯಕ್ತಿ ದೇಹ ಅಥವಾ ಮನಸ್ಸಿನ ಮೂಲಕ ಬರುವ ಸುಖ ದುಃಖಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದನ್ನು ನನ್ನಿಂದ ತಿಳಿ. ಪ್ರೇಮವೆಂಬ ಮೂಲ. ಹಾಗಾಗಿ ಇದು ಸುದೈವಿಗಳಾದವರು ಮಾತ್ರ ಇಂತಹ ಯಶಸ್ಸನ್ನು ಪಡೀತಾರೆ. ಯಾರು ಸುದೈವಿಗಳಾಗಿರ್ತಾರೆ, ಯಾರು
ಅಂದರೆ ತುಂಬ ಸುದೈವಿಗಳು ಅಂತಂದರೆ ಅವರು ಯಾರು ತುಂಬ ಅದೃಷ್ಟವಂತರಾಗಿರ್ತಾರೆ ಅವರು ಇದನ್ನ ಪಡ್ಕೊಳ್ತಾರೆ. ಅಂದರೆ ಇದು ಪ್ರೇಮ, ಕೃಷ್ಣ ಪ್ರೇಮ ಅಂತಂದರೆ ಪಂಚಮ ಪುರುಷಾರ್ಥ. ನಾವು ಚತುರ್ವಿಧ ಪುರುಷಾರ್ಥಗಳ ಕೇಳಿದ್ದೇವೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ? ಇದೆಲ್ಲ ಭೌತಿಕ. ಪಂಚಮ ಪುರುಷಾರ್ಥ ಅದು ಕೃಷ್ಣ ಪ್ರೇಮ. ಈ ಕೃಷ್ಣ ಪ್ರೇಮ, ಅದಕ್ಕೆ ಪ್ರೇಮಾನಂದ, ಕೃಷ್ಣಾನಂದ, ಅದಕ್ಕೆ ಪರಮಾನಂದ ಅದು. ಆಮೇಲೆ ಸೇವಾನಂದ ಅದು ಅಮೃತ. ಅಂದರೆ ಪ್ರೇಮಾನಂದ ಅದು ಅಮೃತ, ಆನಂದ ಅಂಬುದಿವರ್ಧನಂ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಆನಂದ ಅಂಬುದಿವರ್ಧನಂ, ಈ ಪ್ರೇಮಾನಂದವನ್ನು ಪಡ್ಕೊಳ್ಳೋದು ಅಂತಂದರೆ ಕೇವಲ ಕೆಲವರು ಸುದೈವಿಗಳಿಗಾದರೆ ಮಾತ್ರ ಇಂತಹ ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ. ಬರೇ ವೈದಿಕ ಧರ್ಮ ಗ್ರಂಥಗಳನ್ನು ಓದ್ತೇನೆ, ಕೆಲವರು ಪಂಡಿತರು ಇರ್ತಾರೆ, ಓದ್ತೇನೆ ಧರ್ಮ ಗ್ರಂಥಗಳನ್ನ, ಇಲ್ಲ ಇದರಿಂದ ಕೃಷ್ಣ ಪ್ರೇಮ ಬೆಳೆಯುವುದಿಲ್ಲ. ಕೃಷ್ಣ ಪ್ರೇಮ ಬೆಳೆಯಲಿಕ್ಕೆ ಅನೇಕ ಹಂತಗಳಿವೆ. ಅದಕ್ಕೆ ಪಂಚರಾತ್ರ, ನಾರದ ಪಂಚರಾತ್ರದಲ್ಲಿ ಶಿವನು ಪಾರ್ವತಿಗೆ ಹೇಳಿದ್ದ ಮಾತುಗಳನ್ನು ಹೇಳಿದ್ದಾರೆ. ಶಿವನೇ ಹೇಳಿದ್ದಾನೆ, ಆ ವ್ಯಕ್ತಿ ಅಂದರೆ ಅವನು ಯಾರು ಭಗವಂತನ ಆ ಉನ್ಮಾದ ಭರಿತ ಪ್ರೇಮವನ್ನು ಬೆಳೆಸ್ಕೊಂಡಿದ್ದಾರೆ, ಯಾರು ಅವರು ಸದಾ ದಿವ್ಯಾನಂದದಲ್ಲಿ ತೊಡಗುತ್ತಾರೆ. ಯಾರು ಉನ್ಮಾದ ಭರಿತ ಪ್ರೇಮ ಹಂತದಲ್ಲಿದ್ದಾರೆ ಅಂದರೆ ಅವರು ಆನಂದದಲ್ಲಿದ್ದಾರೆ. ಹೇಗೆ ಆನಂದ? ಅದು ದಿವ್ಯಾನಂದ. ಯಾವ ರೀತಿ ಆನಂದ? ದಿವ್ಯಾನಂದ. ಅಂದರೆ ಈ ಭೌತಿಕದಲ್ಲಿ ದಿವ್ಯ ಆನಂದ ಇಲ್ಲ. ಭೌತಿಕದಲ್ಲಿರೋದು ಚಪಲ ಸುಖ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಆನಂದ ಇಲ್ಲ. ಆನಂದ ಇರೋದು ಭಗವಂತನ ಪಾದ ಕಮಲದಲ್ಲಿ. ಅವನು ಭಗವಂತನ ಜೊತೆ ಅವನು ಭಗವಂತ ಅಂತಹ ಭಕ್ತರ ಜೊತೆ ರಸವಿನಿಮಯ ಮಾಡ್ಕೊಳ್ತಾನೆ, ಅದು ದಿವ್ಯಾನಂದ. ಆ ದಿವ್ಯಾನಂದ ಬಂದಾಗ ಈ ದೇಹಕ್ಕಾಗಲಿ ಈ ಮನಸ್ಸಿಗಾಗಲಿ ಏನಾದರೂ ಸುಖ ದುಃಖ ಇದ್ರೆ ಆ ಭಕ್ತ ಅದನ್ನು ಗಮನಕ್ಕೆ ತಂದುಕೊಳ್ಳೋದಿಲ್ಲ. ಹರೇ ಕೃಷ್ಣ. ಭಕ್ತನಿಗೂ ಸುಖ ಬರುತ್ತೆ, ದುಃಖ ಬರುತ್ತೆ, ಎಲ್ಲ ಬರುತ್ತೆ, ಆದರೆ ಅವನದನ್ನ ಗಮನಕ್ಕೆ ತಂದುಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅವನು ದಿವ್ಯಾನಂದದಲ್ಲಿದ್ದಾನೆ. ಯಾಕೆಂದ್ರೆ ಆತ್ಮ ಪರಮಾತ್ಮನ ಜೊತೆ ಸಂಬಂಧ, ಅದರಲ್ಲಿ ಆ ರಸ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ದಾನೆ. ಆಗ ಈ ದೇಹ ಮತ್ತು ಮನಸ್ಸು ಇವೆರಡು ಭೌತಿಕವಾದದ್ದು. ದೇಹ ಸ್ಥೂಲಕಾಯ, ಮನಸ್ಸು ಸೂಕ್ಷ್ಮಕಾಯ, ಇವೆರಡೂ ಭೌತಿಕವಾದದ್ದು. ಆದರೆ ಆತ್ಮ ಯಾವಾಗ ಪರಮಾತ್ಮನ ಜೊತೆ ಸಂಪರ್ಕ ಬೆಳೆಸಿ ಕೃಷ್ಣ ಪ್ರೇಮದ ಹಂತಕ್ಕೆ ಬರ್ತಾನೆ, ಅವನು ದಿವ್ಯಾನಂದವನ್ನು ಅನುಭವಿಸ್ತಾನೆ. ಯಾರು ದಿವ್ಯಾನಂದದಲ್ಲಿರ್ತಾರೆ ಅವರಿಗೆ ಈ ಭೌತಿಕವಾದ ಈ ಸುಖ ಆಗಲಿ ದುಃಖ ಆಗಲಿ ಏನು ಕೂಡ ಅವರಿಗೆ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಬೇರೆಯವರು ಓದ್ಲಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಪ್ರೇಮವೆಂಬ ಮೂಲ ತರುವಿನ ರೆಂಬೆ ಕೊಂಬೆಗಳಾದ ವಾತ್ಸಲ್ಯ ಹಾಗೂ ಒಲುಮೆಯ ವ್ಯವಹಾರಗಳು ಪ್ರೀತಿಯ ಅನೇಕ ಮುಖಗಳಾಗಿ ಎಲ್ಲಕ್ಕೂ ಮೊದಲೇ ಪ್ರಕಟವಾಗುತ್ತವೆ. ಅದನ್ನೆಲ್ಲ ನಾವಿಲ್ಲಿ ಚರ್ಚಿಸುವುದಿಲ್ಲ. ಹಾಗೆ ತೋರಿ ಬರುವ ಪ್ರೇಮದ ವಿವಿಧ ಮುಖಗಳನ್ನು ಸನಾತನ ಗೋಸ್ವಾಮಿಯವರು ತಮ್ಮ ಗ್ರಂಥವಾದ ಭಗವತಾಮೃತದಲ್ಲಿ ವರ್ಣಿಸಿ ಹೇಳಿದ್ದಾರೆ. ಪ್ರೇಮ ಹಾಗೂ ಒಲುಮೆಯ ವ್ಯವಹಾರಗಳ ವಿಷಯವು ಬಹು ಗೋಪ್ಯವಾದುದರು ಸನಾತನ ಗೋಸ್ವಾಮಿಯವರು ಅವುಗಳನ್ನು ಸ್ಪಷ್ಟ ಮಾತುಗಳಲ್ಲಿ ವರ್ಣಿಸಿದ್ದಾರೆ. ಲೋಕೋತ್ತರ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಈ ಪ್ರೇಮ ಹೇಳೋದು ಮೂಲ ತರು, ಮೂಲ ಒಂದು ಗಿಡ, ಅದಕ್ಕೆ ಮರ ಅಂತ ಇಟ್ಕೊಳ್ಳಿ. ಅದಕ್ಕೆ ರೆಂಬೆ ಕೊಂಬೆಗಳು ಯಾರು? ವಾತ್ಸಲ್ಯ ಮತ್ತು ಒಲುಮೆ ವ್ಯವಹಾರಗಳು. ಸೊ ಅದು ಅನೇಕ ಮುಖಗಳಿದೆ ಅದಕ್ಕೆ. ಅದನ್ನೆಲ್ಲ ಇಲ್ಲಿ ಇದೆಲ್ಲ ನಾವು ಮಾಡ್ತಕ್ಕಂಥದ್ದು ಪ್ರಿಲಿಮಿನರಿ ಸ್ಟಡೀಸ್. ಇದರಲ್ಲಿ ಇದನ್ನೆಲ್ಲ ಹೆಚ್ಚು ಚರ್ಚಿಸುವುದಿಲ್ಲ. ಯಾಕೆಂದರೆ ನಾವು ಇದೇ ತಾನೇ ಭಕ್ತಿ ಹೇಳೋದನ್ನ ಇದೇ ಹೇಳೋದನ್ನ ತಿಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಅವೆಲ್ಲ ಚರ್ಚಿಸುವುದು ಸನಾತನ ಗೋಸ್ವಾಮಿಯವರು ಭಾಗವತಾಮೃತ ಆ ಗ್ರಂಥದಲ್ಲಿ ಚರ್ಚಿಸಿದ್ದಾರೆ. ಅದನ್ನೆಲ್ಲ ಈಗ ನಮಗೆ ಓದುವ ಸ್ಥಿತಿಯಲ್ಲಿ ನಾವಿಲ್ಲ. ನಾವೀಗ ಶ್ರೀಲ ಪ್ರಭುಪಾದರು ಕೊಟ್ಟಿರ್ತಕ್ಕಂತಹ ಗ್ರಂಥಗಳನ್ನ ಕಡಿಮೆ ಅಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ 6 ಬಾರಿ ಓದಬೇಕು, ಕಡಿಮೆ ಅಂದ್ರೆ ಪ್ರತಿಯೊಂದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಅದರಿಂದ ನಮಗೆ ಅವು ಕೊಟ್ಟ ಪುಸ್ತಕಗಳು ಅನೇಕ ಪುಸ್ತಕಗಳಿವೆ, 70ಕ್ಕೂ ಮಿಕ್ಕಿ ಪುಸ್ತಕಗಳಿವೆ. ಸೊ ಹಾಗಾಗಿ ನಾವು ಅಂದ್ರೆ ಮೂಲ ಇದನ್ನ ತಿಳ್ಕೊಳ್ಬೇಕು. ಏನನ್ನ ಈ ಒಂದು ಪ್ರೇಮ ಮತ್ತು ಒಲಿಮೆಯ ವಿಚಾರಗಳು ಬಹು ಗೋಪ್ಯ, ವೆರಿ ಕೃಷ್ಣ ಪ್ರೇಮ ಹೇಳೋದು, ಒಲಿಮೆ, ಕೃಷ್ಣನ ಬಗ್ಗೆ ಆಕರ್ಷಣೆ, ಇದೆಲ್ಲ ತುಂಬಾ ಸೀಕ್ರೆಟ್, ಟಾಪ್ ಸೀಕ್ರೆಟ್, ಬಹು ಗೋಪ್ಯವಾದ ವಿಚಾರ. ಆದರೂ ಕೂಡ ಸನಾತನ ಗೋಸ್ವಾಮಿಗಳು ಅವರು ನಮಗೆ ಅದನ್ನು ಸ್ಪಷ್ಟ ಮಾತುಗಳಲ್ಲಿ ವಿವರಿಸಿದ್ದಾರೆ. ಎಲ್ಲಿ? ಭಾಗವತಾಮೃತದಲ್ಲಿ. ಹಾಗಾಗಿ ಕೃಷ್ಣ ಪ್ರೇಮ ಹೇಳ್ತಕ್ಕಂಥದ್ದು ಬಹು ಗೋಪ್ಯವಾದದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಕೊನೆಯದಾಗಿ ಯಾರಾದರೂ ಓದಿ, ಬೇರೆ ಯಾರು ಓದಿಲ್ಲ ಅವರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಓದಿ ಮಾತಾಜಿ. ಲೋಕೋತ್ತರ ಪ್ರೇಮ ಹಾಗೂ ಒಲುಮೆಯ ವ್ಯವಹಾರಗಳ ಇಲ್ಲಿ ವಿಷಯವು ಇಲ್ಲಿ ಹರೇ ಕೃಷ್ಣ ಮದೀರಿಂದ ಓದಿ. ಲೋಕೋತ್ತರ ಸೌಂದರ್ಯವನ್ನು ಸ್ಥಾಪಿಸಿದ ಸನಾತನ ಗೋಸ್ವಾಮಿಯವರ ಗೋಪಾಲ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ ಮತ್ತು ರಘುನಾಥ ದಾಸ ಗೋಸ್ವಾಮಿಯವರ ದಿವ್ಯಾನಂದಕ್ಕೆಂದು ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಿನ ಮೊದಲ ಖಂಡದ ಮೇಲಿನ ಈ ವ್ಯಾಖ್ಯಾನವನ್ನು ಅರ್ಪಿಸಿ ಮುಕ್ತಾಯಗೊಳಿಸುತ್ತಾರೆ. ಭಕ್ತಿ ರಸಾಮೃತ ಸಿಂಧುವು ರಚಿತವಾಗಿದ್ದ ಕಾಲದಲ್ಲಿ ಮಹಿಮಾನ್ವಿತರಾದ ಶ್ರೀಲ ಜೀವ ಗೋಸ್ವಾಮಿಯವರು ಇನ್ನೂ ಕಾರ್ಯಾರಂಭ ಮಾಡಿರಲಿಲ್ಲವೆಂಬುದು ಈ ನುಡಿಯಿಂದ ತಿಳಿದು ಬರುತ್ತದೆ. ಭಕ್ತಿ ರಸಾಮೃತ ಸಿಂಧುವೆಂಬ ಕೃತಿಯ ಮೊದಲ ಖಂಡಕ್ಕೆ ಭಕ್ತಿ ವೇದಾಂತ ಪಾಠಸಾರವು ಇಲ್ಲಿಗೆ ಮುಗಿಯುತ್ತದೆ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕ್ಕೆ ಜೈ. ಇಲ್ಲಿ ಇವರು ಶ್ರೀ ಯಾವುದೇ ಕೃತಿಯನ್ನು ಮಾಡಿದಾಗ ಕೃತಿ ರಚನಾಕಾರರು ತಮ್ಮ ಕೃತಿಯನ್ನ ವ್ಯಾಖ್ಯಾನವನ್ನ ಅರ್ಪಿಸುತ್ತಾರೆ. ಬೇರೆ ಅವರಿಗೆ ತಮ್ಮ ಒಂದು ಕೃತಿಯನ್ನು ಅರ್ಪಣೆ ಮಾಡೋದು. ಇಲ್ಲಿ ಈ ಕೃತಿಯನ್ನು ಬರೆದವರು ನಮ್ಮ ಈ ರೂಪ ಗೋಸ್ವಾಮಿಯವರು. ಅವರು ಇದನ್ನ ಯಾರಿಗೆ ಅರ್ಪಿಸ್ತಾ ಇದ್ದಾರೆ ಅಂದರೆ ಉಳಿದ ಗೋಸ್ವಾಮಿಗಳಿಗೆ ಅರ್ಪಿಸ್ತಾ ಇದ್ದಾರೆ. ನಾವು 6 ಗೋಸ್ವಾಮಿಗಳನ್ನ ತಿಳ್ಕೊಂಡಿದ್ದೇವೆ. 6 ಗೋಸ್ವಾಮಿಯಲ್ಲಿ ಸನಾತನ ಗೋಸ್ವಾಮಿ, ಆಮೇಲೆ ರೂಪ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿಯವರು. ಈ ಕೃತಿಯನ್ನು ಬರೆದವರು ರೂಪ ಗೋಸ್ವಾಮಿಯವರು. ಅವರು ಉಳಿದ 5 ಜನ, ಅದರಲ್ಲಿ ಜೀವ ಗೋಸ್ವಾಮಿಯವರು ಇನ್ನೂ ಕಾರ್ಯಾರಂಭ ಮಾಡಿರಲಿಲ್ಲ. ಸೊ ಹಾಗಾಗಿ ಉಳಿದ 4 ಗೋಸ್ವಾಮಿಯವರಿಗೆ ಈ ಕೃತಿಯನ್ನ ಅವರು ಅರ್ಪಿಸ್ತಾರೆ. ಸೊ ಅಂದರೆ ಸನಾತನ ಗೋಸ್ವಾಮಿಯವರು ಶ್ರೀ ರೂಪ ಗೋಸ್ವಾಮಿಯವರ ಅಣ್ಣ, ಅವರು ಹಿರಿಯ ಅಣ್ಣ. ಆಮೇಲೆ ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಉಳಿದ ಗೋಸ್ವಾಮಿಗಳು. ಅವರಿಗೆ ಈ ಕೃತಿಯನ್ನು, ಅವರುಗಳ ಪಾದಕ್ಕೆ ಈ ಕೃತಿಯನ್ನು ರೂಪ ಗೋಸ್ವಾಮಿಯವರು ಅರ್ಪಿಸುತ್ತಾರೆ. ಸೊ ಹಾಗಾಗಿ ಇದು ಮೊದಲ ಖಂಡ. ಈಗ ನಾವು 19 ಅಧ್ಯಾಯಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸೊ ಇದು ಭಕ್ತಿ ರಸಾಮೃತ ಸಿಂಧುವಿನ ಮೊದಲ ಖಂಡ. ಇದು ನಮ್ಮ ಅಧ್ಯಯನಕ್ಕೆ ಇಟ್ಟ ವಿಷಯವಾಗಿತ್ತು. ಇದನ್ನು ನಾವು ಓದಿ ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ಇಲ್ಲಿ ಶ್ರೀ ಜೀವ ಗೋಸ್ವಾಮಿಯವರು ಯಾವಾಗ ಈ ರೂಪ ಗೋಸ್ವಾಮಿಯವರು ಬರೀತಾ ಇದ್ದಾರೆ, ಆ ಕಾಲದಲ್ಲಿ ಅವರಿನ್ನೂ ಕಾರ್ಯಾರಂಭ ಮಾಡಿರಲಿಲ್ಲ ಅಂತ ಇಲ್ಲಿ ಹೇಳ್ತೀವಿ. ಸೊ ಆದ್ದರಿಂದ ಇಲ್ಲಿಗೆ ಭಕ್ತಿ ರಸಾಮೃತ ಸಿಂಧುವೆಂಬ ಕೃತಿಯ ಮೊದಲ ಖಂಡಕ್ಕೆ ಭಕ್ತಿ ವೇದಾಂತ ಪಾಠಸಾರವು ಮುಗಿಯುತ್ತದೆ. ಹರೇ ಕೃಷ್ಣ. ಇಲ್ಲಿಗೆ ನಮ್ಮ ಈ ಒಂದು ಭಕ್ತಿ ರಸಾಮೃತ ಸಿಂಧು ಈ ತರಗತಿಯ ಅಧ್ಯಯನ ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇಲ್ಲಿಗೆ ತಮಗೆಲ್ಲರಿಗೂ ಕೂಡ 3ನೇ ಹಂತದ ತರಗತಿಯನ್ನ